ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಂಡ ಪ್ರಣಾಮ ಮಾತಾಜಿ. ತಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳೊಂದಿಗೆ ಈ ಸಂಡೇ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತದೊಂದಿಗೆ ಇವತ್ತಿನ ಕ್ಲಾಸ್ ಶುರು ಮಾಡುವ. ಜಯ ರಾಧಾ ಮಾಧವ್ ಜೊತೆಗೆ ನಮ್ಮ ಧ್ವನಿ ಎಲ್ಲರಿಗೂ ಸರಿಯಾಗಿ ಕೇಳಿಸ್ತದಲ್ಲ? ಕೇಳಿಸ್ತದೆ ಪ್ರಭುಜಿ. ಹರೇ ಕೃಷ್ಣ, ಥ್ಯಾಂಕ್ ಯು. ಹರೇ ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋಧನಂದನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತದೊಂದಿಗೆ ಇವತ್ತಿನ ಕ್ಲಾಸನ್ನು ನಾವು ಶುರು ಮಾಡುವ. ಸರಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
श्रीचैतन्यमनोभीष्टं स्थापितं येन भूतले स्वयं रूप कदा मयि ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातां सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितंश्च हे कृष्ण करुणा सिन्धु दीनबन्धो जगत्पते गोपेश गोपिकान्त राधाकान्त नमोऽस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे। ನಿನ್ನೆ ಸೀತಾ ಜಯಂತಿ, ಸೀತಾಮಾತೆಯ ಸ್ಮರಣೆಗಾಗಿ ಇವತ್ತಿನ ಕ್ಲಾಸನ್ನು ಸಮರ್ಪಿಸುವ. ನಾವು ಆಲ್ರೆಡಿ ರಾಮಾಯಣದ ಸೀರೀಸ್ನಲ್ಲಿದ್ದೀವಿ. ಹಿಂದಿನ ಕ್ಲಾಸ್ನಲ್ಲಿ ರಾಮಾಯಣದ ಬಗ್ಗೆ ಅನೇಕ ಉಲ್ಲೇಖಗಳು, ರಾಮಾಯಣದ ಕಥಾ ನಾವು ಕೇಳ್ತಾ ಬಂದಿದ್ದೀವಿ. ಇವತ್ತು ಕೂಡ ಅದನ್ನು ಮುಂದುವರೆದು ಸೀತಾದೇವಿಯ ಜನ್ಮ ಹೇಗಾಗ್ತದ ಅನ್ನೋದ್ರ ಬಗ್ಗೆ ನಾವು ನೋಡುವ. ಸೀತಾ ಹುಟ್ಟುವ ಮೊದಲು ಅವರ ಪೂರ್ವಜರು ಒಂದು ಕಥೆ ಇದೆ. ಅದರಲ್ಲಿ ಕಥೆಯಲ್ಲಿ ರಾಜ ನಿಮಿ ಅಂತ, ರಾಜ ನಿಮಿ ಮಹಾನ್ ಭಕ್ತರು. ನಿಮಿ ತನ್ನ ರಾಜ್ಯದಲ್ಲಿ ಒಂದು ಯಜ್ಞವನ್ನ ಆಯೋಜಿಸಿದರು. ಆ ಯಜ್ಞಕ್ಕ ಕುಲಪುರೋಹಿತರನ್ನಾಗಿ ವಶಿಷ್ಠರನ್ನ ಆಹ್ವಾನಿಸಿದ್ರು. ಅವ್ರಿಗೂ ಆಕ್ಚುಲಿ ಕುಲಪುರೋಹಿತರು ಕೂಡ ಅವರು ಮತ್ತೆ ಅವರು ಗುರುಗಳು ಕೂಡ ಆಗಿದ್ರು. ಯಾರು? ವಶಿಷ್ಠರು. ವಶಿಷ್ಠರು ಕುಲಗುರು ಆಗಿದ್ರು. ಮತ್ತೆ ಅದೇ ವಶಿಷ್ಠರಿಗೆ ಇವರು ಆಹ್ವಾನ ಕೊಟ್ಟಿದ್ರು. ಮತ್ತೆ ಸ್ವರ್ಗ ಲೋಕದಿಂದನೂ ಕೂಡ ಅವರಿಗೆ ಯಜ್ಞಕ್ಕಾಗಿ ಆಹ್ವಾನ ಬಂದಿತ್ತು. ಅವರಲ್ಲಿ 2 ಚಾಯ್ಸ್ ಇತ್ತು. ನಿಮಿ ಚಕ್ರವರ್ತಿಯ ಯಜ್ಞನ ಮಾಡಬೇಕು ಅಥವಾ ಸ್ವರ್ಗದ ಒಂದು ಆಹ್ವಾನ ಮಾಡಬೇಕು ಅಂತ. ಅವ್ರು ಎರಡೂ ಒಪ್ಕೊಂಡ್ರೆ ಹೇಗೂ ನನ್ನ ಶಿಷ್ಯ ಇವ ಯಾರು ನಿಮಿ, ಅವ್ರು ಒಂದ್ ಸ್ವಲ್ಪ ಟಾಲರೇಟ್ ಮಾಡಬಹುದು. ಅಷ್ಟೊಳಗೆ ನಾವು ದೇವಲೋಕಕ್ಕೆ ಹೋಗಿ ಯಜ್ಞ ಮುಗಿಸ್ಕೊಂಡು ಬಂದು ಆಮೇಲೆ ಯಜ್ಞ ಸಂಪೂರ್ಣ ಮಾಡಬಹುದು ಅಂತ ಹೋದ್ರು. ವಶಿಷ್ಠರು ಹೋಗಿ ಯಜ್ಞ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಿಮಿಯ ಯಜ್ಞನೂ ಕಂಪ್ಲೀಟ್ ಆಗಿತ್ತು, ಪರಿಪೂರ್ಣ ಆಗಿತ್ತು. ವಶಿಷ್ಠರು ನೋಡ್ತಾರೆ, ನಿಮಿನ ನೋಡಿಬಿಟ್ಟು ಕ್ರೋಧ ಉಕ್ಕಿ ಬರ್ತದೆ ಅವ್ರು. ನನಗೆ ಆಹ್ವಾನ ಕೊಟ್ಟು ಇಲ್ಲಿ ಯಜ್ಞ ಮುಗಿಸಿದೆ, ಹೇಗೆ ಮುಗಿಸಿದೆ ನೀನು ಅಂತ. ಆದ್ದರಿಂದ ಅವರು ಕ್ರೋಧಿತರಾಗಿ ಶಾಪ ಕೊಟ್ಟರು. ಶಾಪ ಅದಕ್ಕೆ ನಮ್ಮ ಈ ಬೆರಳನ್ನು ಉಪಯೋಗ ಮಾಡುವುದಿಲ್ಲ. ಈ ಬೆರಳು, ಈ ತೋರು ಬೆರಳು ಇದೆಯಲ್ಲ, ಜಪ ಮಾಡ್ಬೇಕಾದ್ರೆ ಈ ತೋರು ಬೆರಳನ್ನ ಹೊರಗಡೆ ಹಾಕ್ಲಿಕ್ಕೆ ಬೀಡ್ ಬ್ಯಾಗ್ ಅಂದ್ರೆ ಮಾಲದ ಒಂದು ಬ್ಯಾಗ್ ಏನಿದೆಯಲ್ಲ, ಆ ಬ್ಯಾಗ್ನಲ್ಲಿ ನಮ್ಮ ತೋರು ಬೆರಳನ್ನು ಹೊರಗೆ ಹಾಕ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಅಂದ್ರೆ ಇದು ಮತ್ತೊಬ್ಬರ ದೋಷ ಎತ್ತಿ ತೋರಿಸ್ತದ, ಇಲ್ಲ ಮತ್ತೊಬ್ಬರಾಗೆ ಶಾಪ ಕೊಡ್ತದಂತ.
ಅದ್ರ ಸಲುವಾಗಿ ಆ ನೀರನ್ನು ಅವ್ರೇನು ವಶಿಷ್ಠರು ಏನ್ ಮಾಡಿದ್ರು, ಆ ಕಮಂಡಲದೊಳಗಿರುವಂತ ನೀರನ್ನು ತೆಗೆದುಬಿಟ್ಟು ಮಂತ್ರೋಚ್ಚಾರಣೆ ಮಾಡಿ ಅವರಿಗೆ ಸಿಂಪಡಣೆ ಮಾಡಿದ ಕೂಡಲೇ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಆ ಟೈಮ್ನಲ್ಲಿ ನಿಮೀನು ಕೂಡ ಏನ್ ಮಾಡಿದ್ರು, ಅವರು ಕೂಡ ಮಂತ್ರೋಚ್ಚಾರಣೆ ಮಾಡಿ ನೀವು ಕೂಡ ಸಾಯಿರಿ ಅಂತ ಗುರುವಿಗೆ ಉಲ್ಟಾ ತಿರುಮಂತ್ರ ಹಾಕಿದ್ರು. ಹಾಕಿದ ಕೂಡಲೇ ಇಬ್ರು ಭಸ್ಮವಾಗಿ ಅಂದ್ರೆ ಇಬ್ರು ಸತ್ತು ಹೋಗ್ಬಿಟ್ರು, ಬಿದ್ದ್ಬಿಟ್ರು. ಅಲ್ಲಿ ಬಿದ್ದು ಹೋಗ್ಬಿಟ್ಲೇನಾ ಅಲ್ಲಿ ನೆರೆದಿರುವಂತವ್ರು ಯಾರ ನಿಮಿಯ ಒಂದು ಆಸ್ಥಾನದಲ್ಲಿ ಇರುವಂತ ಬ್ರಾಹ್ಮಣೋತ್ತಮರು, ಪಂಡಿತರು, ಮಂತ್ರಿಗಳು, ಸೈನಿಕರು, ಸೇನಾಧಿಪತಿಗಳು, ರಾಣಿಯರು ಎಲ್ಲರೂ ಅಳ್ಲಿಕತ್ತಿದ್ರು, ಇದು ಮಾಡ್ಲಿಕತ್ತಿದ್ರು. ಅದಕ್ಕೆ ಅಲ್ಲಿ ನೆರೆದಿರುವಂತ ಪುರೋಹಿತರು ಅವೆಲ್ಲ ಸೇರ್ಬಿಟ್ಟು ಏನು ಹೇಳಿದ್ರು, ಇಲ್ಲ ಇವ್ರು ರಾಜನ ತೀರು ಹೋದ, ರಾಜಗುರುನ ತೀರು ಹೋದ್ರೆ ಮತ್ತೆ ಮುಂದೆ ನಡೆಯೋದು ಹೇಗೆ, ಯಜ್ಞ ಮಾಡೋದು ಹೇಗೆ? ಅದಕ್ಕೆ ಅವರು ಒಂದು ತೀರ್ಮಾನ ಮಾಡಿದ್ರು. ಅವರಿಗೆ ವಸಿಷ್ಠರು ಮತ್ತು ನಿಮಿಯ ಜೊತೆಗೆ ಸೂಕ್ಷ್ಮ ರೀತಿ ಒಳಗೆ ಮಾತಾಡುವಂತ ಒಂದು ವಿದ್ಯೆ ಅವ್ರಿಗೆ ಗೊತ್ತಿತ್ತು. ಅವರು ಮಾತಾಡಿದ್ರಂತೆ, ನೀವು ಆಶಾ ಮಾಡಿ, ಯಾರು ನಿಮಿ ಮತ್ತು ವಸಿಷ್ಠರಿಗೆ ಹೇಳಿದ್ರು, ನೀವು ಆಶಾ ಮಾಡಿ ನೀವು ಮತ್ತೆ ಮರಳಿ ಈ ಭೌತಿಕ ಶರೀರಕ್ಕೆ ಬರ್ತೀರಿ ಅಂತ, ಮತ್ತೊಂದು ಶರೀರಕ್ಕೆ ಬರ್ತೀರಿ ಅಂತ. ಅದಕ್ಕೆ ನಿಮಿ ಹೇಳಿದ, ನಾ ಆಲ್ರೆಡಿ ಶರೀರ ತ್ಯಾಗ ಮಾಡಿದ್ದೀನಿ, ಈ ಶರೀರಕ್ಕೆ ಮತ್ತೆ ವಾಪಸ್ ಬರುವ ಅವಶ್ಯಕತೆ ಇಲ್ಲ, ನಾನು ಆಧ್ಯಾತ್ಮಿಕ ಲೋಕಕ್ಕೆ ನಾನು ಹೋಗ್ತೇನೆ, ನನಗೆ ಈ ಶರೀರದ ಆಸಕ್ತಿ ನನಗೆ ಬೇಡ. ಆದ್ರೆ ವಸಿಷ್ಠರು ಏನ್ ಮಾಡಿದ್ರು, ಆಶಾ ಮಾಡಿದ್ರು, ಇಲ್ಲ ನಾ ಬರಬೇಕಾಗ್ತದೆ, ನಾನು ಮುಂದೆ ದಶರಥನ ರಾಜಗುರು ಆಗ್ತೇನೆ ಮತ್ತು ಅವರ ಕುಲಪುರೋಹಿತನ ಆಗ್ಬೇಕಾಗ್ತದೆ, ರಾಮನ ಸೇವೆಗಾಗಿ ನಾನು ಮುಂದಿನ ಸೇವೆಗಾಗಿ ನಾನು ಹೊಳ್ಳಿ ವಾಪಸ್ ಬರ್ಬೇಕಾಗ್ತದೆ ಅಂತ ಅವರು ವಾಪಸ್ ಬಂದರು. ಆದ್ರೆ ನಿಮಗೆ ಬರಲೇ ಇಲ್ಲ. ರಾಜನಿಲ್ಲದ ರಾಜ್ಯ ಏನೋ ಉಪಯೋಗ. ಅದಕ್ಕೆ ಅಲ್ಲಿರುವಂತ ಬ್ರಾಹ್ಮಣೋತ್ತಮರು ಅಂದರೆ ಅವರೆಲ್ಲ ಸೇರಿಬಿಟ್ಟು ಒಂದು ವಿಚಾರ ಮಾಡಿದ್ರು, ಅವರ ಶರೀರವನ್ನ ಮಂಥನ ಮಾಡೋದು, ಮರ್ದಿಸುವುದು. ಅಂದ್ರೆ ಈಗ ಬೆಣ್ಣೆ ಯಾವ ರೀತಿ ಕಡಿತಾರಲ್ಲ ಆ ರೀತಿ ಕಡಿಯೋದ್ರಿಂದ ಮೊಸರನ್ನು ಕಡಿದಾಗ ಬೆಣ್ಣೆ ಬರ್ತದೆ. ಹಂಗ ಅವ್ರ ಶರೀರವನ್ನ ಮಥನ ಮಾಡಿದರು. ಆ ಮಥನ ಮಾಡೋದ್ರಿಂದ ಏನಾಯ್ತು, ಅವರ ಶರೀರದಿಂದ ಮಥನ ಮಾಡೋದ್ರಿಂದ ಆ ಶರೀರದೊಳಗ ಮತ್ತೊಂದು ಶರೀರದ ಮೂಲಕ ಅವರು ಬಂದರು. ಆ ಶರೀರದ ಮೂಲಕ ಬಂದಿದ್ದಕ್ಕ ಮತಿಜನಕ ಅಂದ್ರೆ ಮತಿ ಅಂದ್ರೆ ಮಥನ ಅಂದ್ರೆ ಮಂಥನ, ಮಧಿಸುವುದು ಅಂದ್ರೆ ಬೆಣ್ಣೆ ಕಡಿಯೋ ರೀತಿ ಒಳಗೆ ಅವ್ರು ಕಡಿದಿದ್ರು ಅಂತ. ಅದರಿಂದ ಹುಟ್ಟಿದವ ಆ ಜನಕ ಅಂತ. ಎದರಿಂದ ಹುಟ್ಟಿದ? ಮಥನ ಮಾಡೋದ್ರಿಂದ, ಕಡೋದ್ರಿಂದ ಹುಟ್ಟಿದ್ರಲ್ಲ, ಅದಕ್ಕೆ ಮತಿಜನಕ ಅಂತ ಕರೆದ್ರು. ಮತಿಜನಕ ಈಗ ನೋಡ್ರಿ, ಮತಿಜನಕ ಈ ನಿಮಿ ಕುಲದಲ್ಲಿ ಮುಂದೆ ಬರೋವ್ರನ್ನೆಲ್ಲ ಜನಕರು ಅಂತ ಕರೆದ್ರು. ಈಗ ನಾವು ಜನಕ ಅಂದ ಕೂಡಲೇ ನಮ್ಗೆ ಏನ್ ಅನಿಸ್ತದೆ, ಜನಕ ಅಂದ ಕೂಡಲೇ ಸೀತಾ ತಂದೆ ಅಂತ ನೇರವಾಗಿ ನಮ್ಗೆ ಹಂಗ ಅನಿಸ್ತದೆ. ಸೀತಾ ತಂದೆ ಹೆಸರು ಏನ್ ಗೊತ್ತಾ? ಶಿರಧ್ವಜ ಅಂತ ಅವನ ಹೆಸರು, ಶಿರಧ್ವಜ. ಅವರ ತಾಯಿ ಹೆಸರು ಸುನಾನಿ ಅಂತ, ಸುನಾಯನ್ ಅಂತ ಕರೀತಾರ ಅವ್ರ ತಾಯಿ, ಸುನಾಯನ್. ಈ ಶಿರಧ್ವಜ ನಿಮಿ ಚಕ್ರವರ್ತಿಯ 6ನೇ ತಲೆಮಾರಿನವರು. ಅಂದ್ರೆ ನಿಮಿ ತೀರಿ ಅವರ ಸಂತತಿ ಮುಗಿದಾದ್ಮೇಲೆ 6 ತಲೆಗಳಾದ್ಮೇಲೆ ಇವರು ಬಂದ. ಯಾರು? ಶಿರಧ್ವಜರು ತಮ್ಮ ರಾಜ್ಯದ ಒಂದು ಏಳಿಗೆಗೋಸ್ಕರ ಮತ್ತು ಅವರು ಯಜ್ಞ ಮಾಡ್ಲಿಕ್ಕತ್ತಿದ್ರು. ಯಜ್ಞ ಮಾಡೋ ಸಲುವಾಗಿ ಯಜ್ಞ ಭೂಮಿಯನ್ನ ಹಸನ ಮಾಡಬೇಕು. ಈಗ ಅವರೆಲ್ಲ ಪಂಡಿತರನ್ನ ಅಲ್ಲಿ ಜ್ಯೋತಿಷ ಕುಲಗುರುಗಳು ಯಾರಾಗಿದ್ರು? ಇವರು ಕುಲಗುರುಗಳು ಶತಾನಂದ ಅಂತ. ಶತಾನಂದ ಅನ್ನೋರು ಸ್ಟೋರಿ ಮುಂದೆ ನಾವು ಹೇಳ್ತೇವೆ. ಶತಾನಂದರು ಯಾರು ಅನ್ನೋದಕ್ಕೆ ಅನೇಕ ಮಹಾನ್ ವಿದ್ವಾಂಸರ ಮೂಲಕ ಅವರು ತಿಳ್ಕೊಂಡು ಯಜ್ಞ ಮಾಡೋದ್ರಿಂದ ಬರುವಂತ ಬರಗಾಲಗಳನ್ನ ಅವ್ರು ನಿಭಾಯಿಸ್ಲಿಕ್ಕೆ ಆಗ್ತದೆ, ಮಳೆ ಆಗುವಂತ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅವ್ರು ಆಲ್ರೆಡಿ ಅವರ ರಾಜ್ಯ ಅಗದಿ ಸುಭಿಕ್ಷವಾಗಿತ್ತು, ಜನರೆಲ್ಲ ಅಗದಿ ಸಂಪತ್ ಭರಿತರಾಗಿದ್ರು ಮತ್ತು ಸಂತೋಷ ಭರಿತವಾಗಿತ್ತು ಆ ರಾಜ್ಯ. ಆ ರಾಜ್ಯಕ್ಕೆ ಹೆಸರು ಏನಂತ ಬಂತು?
ಮೈಥಿ ಮಿಥಿಲಾ ಅಂತ ಜನರ ಬಾಯಲ್ಲಿ ಅದು ಮಿಥಿಲಾ ರಾಜ್ಯ ಆಯಿತು. ಅದು ಆ ಮಿಥಿಲಾದ ರಾಜ್ಯದ ರಾಜಕುಮಾರಿ ಯಾರಂದ್ರೆ ಮೈಥಿಲಿ ಅಂದ್ರೆ ಸೀತಾದೇವಿ ಅಂತ. ಹಿಂಗ ಅವರ ರಾಜ್ಯದ ವಂಶಕ್ಕೆ ಒಂದು ಟೈಟಲ್ ಅಡ್ರೆಸ್ ಆಗಿ ರೂಢಿಗತ ಆಯ್ತು. ಏನು ಜನಕ ಅಂತ, ಜನಕ ಮಹಾರಾಜರು ಯಜ್ಞ ಮಾಡೋ ಸಲುವಾಗಿ ಭೂಮಿನ ಸ್ವಚ್ಛ ಮಾಡ್ಲಿಕ್ಕತ್ತಿದ್ರು. ಅದನ್ನ ಸ್ವತಃ ರಾಜನ ಮಾಡ್ಬೇಕಾಗ್ತದೆ. ಯಾರು ಮಾಡೋರು ಅದಾರ, ರಾಜ ಅಂದ್ರೆ ಯಜ್ಞವನ್ನು ನಡೆಸಿ ಕೊಡೋರು ಯಾರು ಅದಾರ, ಮಾಡ್ಬೇಕಂತ ಇಚ್ಛೆ ಮಾಡಿದವರಲ್ಲ, ಅವರು ಸ್ವತಃ ಅದರಲ್ಲಿ ಕೈಗೂಡಬೇಕು. ಯಜ್ಞದ ಒಂದು ಭಾಗ ಏನಪ್ಪಾ ಅಂತಂದ್ರ ಅಲ್ಲಿ ಉಳುಮೆ ಮಾಡ್ಬೇಕು. ಉಳುಮೆ ಅಂದ್ರ ಉಳ್ಬೇಕಂದ್ರ ರಂಟೆ ಹೊಡೆಯೋದು ಅಂತ. ರಂಟೆ ಹೊಡೆಯೋದು, ಉಳುಮೆ ಮಾಡೋದು, ನೇಗಿಲ ಹೊಡೆಯೋದು, ಆಮೇಲೆ ಹಲ್ಲ ಹಿಂದಿ ಒಳಗೆ ನಾವು ಹಲ್ ಅಂತ ಕರಿತೀವಿ. ಹಲ್ ಅಂದ್ರ ಹಲಾಧಾರ. ಬಲರಾಮ್ ಏನ್ ಮಾಡಿದ್ರು, ಅವರು ಹಲಾಯುಧ ಅಂತ ಧಾರಣೆ ಮಾಡಿದ್ರು. ಅದಕ್ಕೆ ಅವಂಗ ಹಲಾಧಾರ ಅಂತ ಕರೀತಾರ. ಹಲ್ ಅಂದ್ರೆ ರಂಟೆ ಅಂತ. ಹಿಂಗ ಅನೇಕ ಋಷಿಗಳು, ಮುನಿಗಳು, ರಾಣಿಯರು, ಮಂತ್ರಿಗಳು, ಗುರು ಹಿರಿಯರ ಸಮ್ಮುಖದಲ್ಲಿ ಕ್ರಿಯೆ ಅಂದ್ರೆ ಯಾವುದು, ಯಜ್ಞ ಮಾಡುವಂತ, ಯಜ್ಞ ಕುಂದಿರಿಸುವಂತ ಜಾಗ, ಆ ಜಾಗವನ್ನ ಉಳುಮೆ ಮಾಡಿ ಹೊಸ ಮಣ್ಣು ಮಾಡಬೇಕಾಗಿತ್ತು. ಹೊಸ ಮಣ್ಣು ಅಂದ್ರೆ ಹಳೆ ಮಣ್ಣು ಅಂದ್ರೆ ಮೇಲೆಲ್ಲ ಹುಲ್ಲು, ಕಸ, ಕಡ್ಡಿ, ದಿಣ್ಣಿ, ತಗ್ಗುಗಳು ಇರುವಂಥವನ್ನೆಲ್ಲ ಸಾಫ್ ಮಾಡಿ ಸ್ವಚ್ಛತೆ ಮಾಡಿ ಉಳುಮೆ ಮಾಡೋದ್ರಿಂದ ಸ್ವಚ್ಛ ಆಗ್ತೈತಿ ಅಂತ. ಆ ರಂಟೆ ಹೊಡಿಲಿಕ್ಕತ್ತಿದ್ರು. ರಂಟೆ ಹೊಡಿಯೋದಂದ್ರ ಉಳುಮೆ ಮಾಡ್ಲಿಕ್ಕತ್ತಿದ್ರು. ಉಳುಮೆ ಮಾಡ್ಬೇಕಾದಾಗ ರಂಟೆಯ ಮುಂಜಣ ಅಂತ ಕರೀತಾರೆ. ಮುಂಜಣ ನಮ್ಮ ಭಾಷೆದಲ್ಲಿ ಮುಂಜಣ ಅಂದ್ರ ರಂಟೆಯ ತುದಿ ಭಾಗ ನೆಲದಲ್ಲಿ ಆಳವಾಗಿ ಹೋಗ್ತಿರ್ತದಲ್ಲ, ಅದು ಆಳವಾಗಿ ಹೋಗುವಂತ ಆ ಭಾಗಕ್ಕ ಮುಂಜುಣ ಅಂತ ಕರೀತಾರೆ. ಮುಂಜಣ. ಆ ಮುಂಜಣ ಅಥವಾ ಹಲ್ಲಿನ ತುದಿ ಭಾಗ ಏನಿರ್ತದೆ ಹಲ್. ಆ ಹಲ್ಲ ನೇಗಿಲ ಯೋಗಿಯ ನೋಡಲ್ಲಿ ಅಂತ ಇವರು ನಮ್ಮ ಕುವೆಂಪು ಅವರು ಕನ್ನಡದಲ್ಲಿ ಒಂದು ಹಾಡು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ ಹಲ್ ಅಂದ್ರೆ ನೇಗಿಲದ ತುದಿ ಏನಿದೆಲ್ಲ, ಆ ತುದಿ ಭಾಗಕ್ಕ ಸೀತಾನು ಅಂತ ಕರೀತಾರೆ. ಅದು ಭೂಮಿಯಲ್ಲಿ ಎತ್ತು ಅಂದ್ರೆ ನಮ್ಮ ಹೋರಿ ಎತ್ತುಗಳ ಮೂಲಕ ಆ ಭೂಮಿಯನ್ನು ಉಳುಮೆ ಮಾಡ್ಲಿಕ್ಕತ್ತಿದ್ರು. ಮಾಡಬೇಕಾದಾಗ ಯಾವಲ್ಲಿ ಹೋಗಿ ಹಲ್ಲ ನಿಂತ್ಕೊಳ್ತದ. ಹಲ್ಲ ಅಂದ್ರ ರಂಟೆ ಮಣ್ಣಿನ ಅಡಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಸ್ವಲ್ಪ ಹೊತ್ತು ನಿಂತ ಕೂಡಲೇ ರಾಜ ಏನ್ ಮಾಡ್ತಾನೆ, ಕಿಂಗ್ ಯಾರು ಶಿರಧ್ವಜ ಜನಕ ಮಹಾರಾಜ ಏನ್ ಮಾಡ್ತಾನೆ, ಬಹಳ ಯಥೋಚಿತವಾಗಿ ಅಂದ್ರ ದಾನ ಧರ್ಮಗಳನ್ನು ಮಾಡ್ತಾನೆ. ಆ ಟೈಮ್ನಾಗ ಅವ್ರು ಏನ್ ಮಾಡ್ತಾರ, ಇಷ್ಟು ದಾನಗಳನ್ನು ಕೊಡ್ತಾರ. ಅವರು ಅಲ್ಲಿ ಹೋಗಿ ನಿಂತೆ ಅಂದ್ರ ಅದು ಬರುವವರೆಗೂ ದಾನ ಮಾಡ್ತಾನೆ ಇರ್ತಾರಂತ. ಮತ್ತೆ ಹೋರಿಗಳನ್ನು ಮುಂದೆ ಓಡಿಸ್ತಾರೆ. ಮುಂದೆ ಹೋಗಿ ಮತ್ತೆ ಒಂದ್ ಕಡೆಗೆ ಹೋಗಿ ಸ್ಟ್ರಕ್ ಆಗ್ತದೆ. ಮತ್ತೆ ಹಿಂಗ ದಾನ ಮಾಡೋದು. ಆ ಪೂರ್ತಿ ಇಡೀ ದಿನ ಏನಿದೆಲ್ಲ ಆ ಉಳುಮೆ ಮಾಡೋದ್ರ ಮೂಲಕ ಆ ಯಜ್ಞ ಕುಂಡವನ್ನ ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಆದ್ರೆ ಒಂದ್ ಕಡೆ ಹೋಗಿ ರಂಟೆ ಅಥವಾ ಉಳುಮೆ ಮಾಡುವಂತ ನೇಗಿಲು ಏನೈತಲ್ಲ, ಆ ನೇಗಿಲು ಹೋಗಿ ಒಂದ್ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತದ. ಎತ್ತುಗಳು ಎಷ್ಟಾದ್ರೂ ಎತ್ತು ಜಗ್ಲಿಕ್ಕೆ ತಯಾರಿಲ್ಲ, ನಿಂತ್ಕೊಳ್ತದ. ಏನಿರ್ಬಹುದು ಅಂತ ರಂಟೆನ ಹಿಂದಗಡೆ ತೆಗೆದು ನೋಡಿದ್ರೆ ಭೂಮಿಯ ಮಣ್ಣನ್ನ ಬಗದ್ರು ಸಡಿ ಮಾಡಿದ್ರೆ ಅಲ್ಲೊಂದು ಸುಂದರವಾದ ಪೆಟ್ಟಿಗೆ, ದೊಡ್ಡ ಪೆಟ್ಟಿಗೆ ಇತ್ತು. ಅದು ಬಂಗಾರದಿಂದ ಮಾಡಿತ್ತು. ಅದರ ಮೇಲೆ ಅನೇಕ ಕಲಾಕುಶರಿಯಿಂದ ಮಾಡಲ್ಪಟ್ಟಿತ್ತು. ಅದನ್ನ ಬಹಳ ಚಂದವಾಗಿ ಕಲಾಕುಶರಿಗಳನ್ನು ಕೆತ್ತನೆ ಮಾಡಿದ್ರು. ಅದರಲ್ಲಿ ಏನಿರ್ಬೋದು ಅದರಲ್ಲಿ ಅಂತಂದು ಆ ಬಾಕ್ಸ್ ಅನ್ನು ಮಣ್ಣನ್ನೆಲ್ಲ ತೆಗೆದು ಆಮೇಲೆ ಆ ಬಾಕ್ಸ್ ಹಿಂಗೆ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಮಗು, ಹೆಣ್ಣು ಶಿಶು, ಇಷ್ಟೊಂದು ಸುಂದರವಾಗಿದೆ, ಕಣ್ಣು ಪುಳಕಿಸ್ತಾ ಇದೆ. ಅದರ ವರ್ಣನೆ ಅತ್ಯದ್ಭುತವಾಗಿತ್ತು, ಸುಂದರವಾಗಿದೆ ಅಂತ ವಾಲ್ಮೀಕಿ ಮಹರ್ಷಿಗಳು ಬಹಳ ಚಂದವಾಗಿ ಹೇಳ್ತಾರೆ. ಕೋಕಿಲಂ ಅಂತ ಹೇಳ್ತಾರಲ್ಲ, ವಾಲ್ಮೀಕಿ ಕೋಕಿಲಂ.
ಮಧುರಂ ಮಧುರಾಕ್ಷರಂ. ಅಲ್ಲಿ ವಾಲ್ಮೀಕಿಗಳು ಇಷ್ಟೊಂದು ಸುಂದರವಾಗಿ ವರ್ಣನೆ ಮಾಡ್ತಾರಂತೆ. ಆ ಮಗು ಆ ಕಣ್ಣು ಪುಳುಕಿಸುವುದನ್ನ ಹೇಳ್ತಾರೆ ಅವರು. ಆ ಕಾಲು ಅಲ್ಲಾಡಿಸುವಂಥದ್ದು ಸುಂದರವಾದ ಮಗು. ಅದನ್ನು ಮಗನ್ ನೋಡ್ತಾನೆ ಜನಕ ಮಹಾರಾಜರಿಗೆ ನೋಡ ಇಷ್ಟೊಂದು ಖುಷಿ ಆಯ್ತು. ಅದು ಎಲ್ಲ ಮಣ್ಣನ್ನ ಸರಿಸಿ ಆ ಮಣ್ಣಾದ ಕೈಯಿಂದ ಎಲ್ಲ ಸ್ವಚ್ಛ ಮಾಡಿ ಮಗುವನ್ನ ಎತ್ತಿಕೊಂಡು ಅಪ್ಕೊಳ್ತಾರ ಅದನ್ನು. ಮಗ ಅದರ ಅವ್ರ ಪಕ್ಕಕ್ಕನ ಅವ್ರ ಹೆಂಡತಿ ಸುನಾಯನ್ ಅವಳು ತಗೊಳ್ತಾಳ. ಅಯ್ಯೋ ಮಗು ಮಗು ಅಂತ. ಅವ್ರ ಮಕ್ಕಳು ಇರ್ಲಿಲ್ಲ ಅವಾಗ. ಯಾವಾಗ ಆ ಮಗು ಸಿಕ್ತೋ ಎಲ್ಲರಿಗೂ ಖುಷಿನ ಖುಷಿ, ಎಲ್ಲಾ ಕಡೆಗೂ ಖುಷಿ. ನೋಡ್ರಿ ಮಕ್ಕಳನ್ನ ನೋಡುತ್ತಾನೆ ಖುಷಿ ಆಗ್ತದೆ. ಈಗ ಯಾರೇ ನಮ್ಮ ಭೌತಿಕವಾಗಿರುವಂತ ಮಕ್ಕಳುಗಳಾದ್ರೂ ಕೂಡ ಸಣ್ಣ ಮಗು ನಮ್ಮ ಹತ್ರ ಬಂದ್ರೆ ಅಥವಾ ಸಣ್ಣ ಮಗು ನಾವು ನೋಡಿದ್ರೆ ಎಷ್ಟೊಂದು ಖುಷಿ ಆಗ್ತದೆ. ವಾ, ಮಗು ಅಷ್ಟೊಂದು ಮುಗ್ಧವಾಗಿರ್ತದೆ, ಸುಂದರವಾಗಿರ್ತಾವು. ಆ ಮುಗ್ಧತೆ, ಆ ಸುಂದರತೆ ಆಕ್ಚುಲಿ ಭಗವಾನನ ಒಂದು ಕರುಣೆ, ಕೃಪೆ ಅದು. ಮಗು ಸಣ್ಣದಾಗಿರ್ಬೇಕಾದ್ರೆ ಅಷ್ಟು ಸುಂದರವಾಗಿರ್ತೈತೆ, ಮುಗ್ಧವಾಗಿರ್ತೈತೆ. ಮಗು ಹೆಂಗೆ ದೊಡ್ಡದಾಗಿ ಬೆಳೀತಾ ಹೋಗ್ತತಿ, ಹೆಂಗೆ ದೊಡ್ಡದಾಗ್ತಾ ಹೋಗ್ತತಿ. ಭಗವಾನ ಆ ಮಗುವಿನೊಂದು ದೂರ ಆಗ್ತಾನೆ. ಆ ಮಗುವಿನಲ್ಲಿ ಏನಾಗ್ತದೆ, ರಾಕ್ಷಸೀಯ ಗುಣಗಳೆಲ್ಲ ಸೇರ್ತಾ ಹೋಗ್ತಾವ. ಈಗ ನೋಡ್ರಿ, ಸಣ್ಣವಿರ್ಬೇಕಾದ್ರೆ ಮಗುವಿನ ಹತ್ರ ಭಗವಾನ್ ಇರ್ತಾರಂತೆ. ಹೇಗೆ ಮಗು ದೊಡ್ಡದಾಗ್ತಾ ಹೋಗ್ತತಿ, ಮಗು ಭಗವಾನಿಂದ ದೂರ ಆಗ್ತಾ ಹೋಗ್ತದೆ. ಭಗವಾನ್ ಮಗುವಿನಿಂದ ದೂರ ಆಗ್ತಾ ಇಲ್ಲ, ಮಗು ಭಗವಾನಿಂದ ದೂರ ಆಗ್ತಾ ಹೋಗ್ತದೆ. ನಾವು ತಾಯಿಯ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಪರಮಾತ್ಮನಿಗೆ ನಾವು ಏನ್ ಮಾಡ್ತೇವೆ, ವಚನ ಕೊಡ್ತೇವೆ. ಹೇ ಭಗವಾನ್, ಈ ಗರ್ಭದಿಂದ ಹೊರಗಡೆ ನನ್ನ ಹೊರಗೆ ಹಾಕೋ, ಸಾಕು, ಈ ಒಂದು ಸ್ಥಿತಿಯಿಂದ ನಾನು ಹೊರಗೆ ತಂಬ, ಜೀವನ ಪರ್ಯಂತ ನೀನು ನೆನೆಸ್ತೀನಿ ಅಂತ. ಯಾಕಂದ್ರೆ ಮಗು ಉಲ್ಟಾಗಿರ್ತದೆ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಸುತ್ತಲೂ ಕ್ರಿಮಿಕೀಟಗಳು ಕಸ್ತಾ ಇರ್ತಾವ. ತಾಯಿ ಗರ್ಭ ಏರ್ ಟೈಟ್ ಆಗಿರ್ತದೆ. ಒಂದು ಅಗದಿ ನಾವು ಕುತ್ಕೊಳ್ಳಿಕ್ಕೆ ಅಷ್ಟೇ ಇರುವಂತ ಜಾಗ, ಅದು ಉಲ್ಟಾ, ಮುಖ ಉಲ್ಟಾ ಆಗಿರುವಂತ ಜಾಗ. ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಒದ್ದಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಏರ್ ಟೈಟ್ ಬ್ಯಾಗ್ನಲ್ಲಿ ಇದ್ಕೊಂಡು ಸುತ್ತಲೂ ಅದ್ರ ಮೇಲೆ ಕ್ರಿಮಿಗಳು ಕಚ್ಚುವುದನ್ನ, ಆ ನೋವಿನ ವೇದನೆಯನ್ನ ಪಡ್ಕೊಳ್ತೀವಿ ನಾವು. ಅವಾಗ ಅದನ್ನು ತಡ್ಕೊಳ್ಳಾರ್ದಕನ, ಆ ವೇದನೆ ತಡ್ಕೊಳ್ಳಾರ್ದಕನ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತೇವೆ, ಜೀವನ ಪರ್ಯಂತ ನಿನ್ನನ್ನು ನೆನೆಸ್ತೀವಿ ಅಂತ. ಯಾವಾಗ ತಾಯಿ ಗರ್ಭದಿಂದ ಹೊರಗಡೆ ಭೂಮಿಗೆ ಬರ್ತೇವೆ, ಆ ನೋವು ಅದೆಲ್ಲ ಮರೆತು ಹೋಗಿ ನಾವು ಪರಮಾತ್ಮನಿಂದ ದೂರ ಆಗ್ತಾ ಹೋಗ್ತೇವೆ. ಹೇಗೆ ಮಗು ದೊಡ್ಡದಾಗ್ತಾ ಹೋಗ್ತದೆ, ಹಂಗೆಲ್ಲ ಭಗವಾನಿಂದ ದೂರ ಆಗ್ತಾ ಹೋಗ್ತಾ ಇದೀವಿ. ಭಗವಾನ್ ನಮ್ಮಿಂದ ದೂರ ಆಗೋದಿಲ್ಲ, ಆದ್ರೆ ಭಗವಾನಿಂದ ನಾವು ದೂರ ಆಗ್ತಾ ಹೋಗ್ತೇವೆ. ಭಗವಾನ್ ಯಾವಾಗ್ಲೂ ನಮ್ಮ ಹತ್ರ ಬರ್ಲಿ ಅಂತಾನೆ ಕಾಯ್ತಾನೆ ಇರ್ತಾರೆ ಅಂತ. ಹಂಗ ಸೀತಾದೇವಿ ಆ ರೀತಿಯ ಮಗುವಾಗಿರಲಿ. ಆಕೆ ಅಯೋನಿಜ ಅಂದ್ರೆ ಅವಳಿಗೆ ಯಾರೇ ತಾಯಿ ತಂದೆಯಿಂದ ಅವರು ಹುಟ್ಟಲಿಲ್ಲ. ಅವರು ಭೂಮಿಯಿಂದ ಬಂದರು. ಅದಕ್ಕೆ ಅವನಿಜ, ಅವಳು ಭೂಮಿಯ ಮಗಳು, ಅವನಿ ಸುತ, ಭೂಮಿ ಸುತ. ಹಿಂಗ ಸೀತಾದೇವಿ, ಸೀತಾ ಅನ್ನುವಂಥ ಶಬ್ದ ಹೆಂಗ, ಉಳುಮೆ ಮಾಡುವಂತ ಮುಂಜಿಣದ ತುದಿ ಭಾಗ ಏನೈತಲ್ಲ, ಆ ತುದಿ ಭಾಗಕ್ಕೆ ಶೀತ ಅಂತ ಕರೀತಾರ. ಆ ತುದಿ ಭಾಗ ಹೋಗಿ ಆ ಪೆಟ್ಟಿಗೆ ಹೋಗಿ ಟಚ್ ಆಗಿ ನಿಂತ್ಕೊಳ್ತು. ಆ ಟಚ್ ಆಗಿ ನಿಂತಿರೋದ್ರಿಂದ ಆ ಹೆಸರನ್ನ ಅವಳಿಗೆ ಸೂಚನೆ ಮಾಡಿದರು, ಇವಳಿಗೆ ಶೀತ ಅಂತ ಕರೆಯುವಂತ. ರಾಜ್ಯಕ್ಕೆ ಬರುವಂತ ಅಕಾಲಿಕ ಸೃಷ್ಟಿ ಏನಿತ್ತಲ್ಲ, ಯಜ್ಞೆ ಮಾಡೋದ್ರಿಂದ ಅದು ಪರಿಹಾರ ಆಗ್ತದೆ ಅನ್ನೋದ್ರಿಂದ ಈ ಯಜ್ಞದ ಕುಂಡನ ರೆಡಿ ಮಾಡಲಿಕ್ಕೆ ಉಳುಮೆ ಮಾಡಬೇಕಾದಾಗ ಈ ರೀತಿ ಯಾರು ಸಿಕ್ಕರು, ಸೀತಾದೇವಿ ಸಿಕ್ಕರು. ಸೀತಾದೇವಿ ಜನಕ ಮಹಾರಾಜರ ಮತ್ತೆ ಅವಳ ತಾಯಿ, ಅಡಾಪ್ಟೆಡ್ ತಾಯಿ ಸುನಾಯನ ಮೂಲಕ ಅವಳು ಬೆಳೀತಾ ಹೋದ್ಲು. ಅಷ್ಟರೊಳಗ ಯಾವಾಗ ಸೀತಾ ಸಿಕ್ಲು, ಅವ್ರಿಗೂ ಒಂದು ಮಗುವಾಯ್ತು. ಆ ಮಗುವಿನ ಹೆಸರು ಇಟ್ರು ಊರ್ಮಿಳ ಅಂತ. ಊರ್ಮಿಳ ಮುಂದೆ ಹೋಗಿ ಆ ಊರ್ಮಿಳ ಲಕ್ಷ್ಮಣನನ್ನು ಮದುವೆ ಆಗ್ತಾಳೆ. ಇವ ಯಾರು, ಶಿರಧ್ವಜ ಅಂದ್ವಲ್ಲ ನಾವು, ಶಿರಧ್ವಜನ ತಮ್ಮ ಒಬ್ಬನೂ ಇರ್ತಾರೆ. ಆ ತಮ್ಮನ ಹೆಸರು ಕುಶಧ್ವಜ ಅಂತ.
ಶಿರಧ್ವಜ, ಕುಶಧ್ವಜ. ಈ ಕುಶಧ್ವಜನ ಮಕ್ಕಳ ಇವರು ಶ್ರುತಕೀರ್ತಿ, ಮಾಂಡವ್ಯ ಅಂತ. ಅದು ಮುಂದೆ ಹೋಗಿ ಅವರು ಮಾಂಡವ್ಯ ಭರತರನ್ನ ಮದುವೆ ಆಗ್ತಾಳೆ, ಶ್ರುತಕೀರ್ತಿ ಶತ್ರುಘ್ನನ ಮದುವೆ ಆಗ್ತಾರೆ ಅಂತ. ಸೀತ ಅಂದ್ರ ಮುಂಜಣ ಅಥವಾ ಫ್ಲೋ, ನೇಗಿಲು ಅಥವಾ ಮಡಿಕೆ, ಉಳುವ ರಂಟಿ ಅಂತ ಹಿಂಗೆಲ್ಲ ಹೆಸರು ಕೊಡೋದು. ಕನ್ನಡದಲ್ಲಿ ನಾವು ಕಡಿಯುವಂಥವು ನೇಗಿಲು, ಮಡಿಕೆ, ಮುಂಜಣ ಅಂತ ಹಿಂಗೆ ಕರೀತಾರೆ. ಅದರಿಂದಾನ ಅವಳ ಹೆಸರು ಸೀತಾ ಅಂತ ಹೆಸರಾಯ್ತು. ಮಣ್ಣಿನಿಂದ ಬಂದವಳಾಗಿದ್ದರಿಂದ ಆಕೆ ಭೂಮಿ ಸುತ ಅಂತ ಕರೀತಾರೆ. ನೈಮಿಷ್ಯ ನಿಮಿಯ ಒಂದು ಡೈನೆಸ್ಟಿಯಿಂದ ಬಂದವಳು ಅಂದ್ರೆ ನಿಮಿಯ ಒಂದು ತಲೆಮಾರಿನಿಂದ ಬಂದವಳಾಗಿದ್ದರಿಂದ ಅವಳ ಹೆಸರು ವೈದೇಹಿ ಅಂತ ಕರೆದ್ರು. ವೈದೇಹಿ ಅಂದ್ರೆ ಅರ್ಥ ನೋಡ್ರಿ, ನಿಮಗೆ ದೇಹಕ್ಕೆ ಅಟ್ಯಾಚ್ಡ್ ಆಗಿರ್ಲಿಲ್ಲ, ದೇಹಾತೀತರಾಗಿದ್ರು ಅವರು. ಆ ದೇಹಾತೀತರಾಗಿದ್ದರಿಂದನ ಅವರಿಗೆ ವೈದೇಹ ಅಂತ ಕರೆದ್ರು. ಆದ್ರಿಂದ ಇವಳಿಗೆ ವೈದೇಹಿ ಅಂತ ಕರೆದ್ರು. ದೇಹಿ ಅಂದ್ರೆ ಶರೀರ, ವೈದೇಹಿ ಅಂದ್ರೆ ಶರೀರದಿಂದ ಮೀರಿ ನಿಂತವಳು, ಶರೀರಾತೀತವಾದವಳು ವೈದೇಹಿ. ಈಗ ನೋಡ್ರಿ, ಅದೇ ರೀತಿ ಸೇಮ್ ಶಬ್ದಗಳನ್ನ ನಾವು ವೈಕುಂಠ ಅಂತ ಶಬ್ದದಲ್ಲೇ ಉಪಯೋಗ ಮಾಡೋದು. ವೈಕುಂಠ, ಕುಂಠ ಅಂದ್ರೆ ಈ ಕುಂಠಿತ ಜಗತ್ತು ಅಂದ್ರೆ ಎಲ್ಲಾ ದುಃಖ ತೊಂದರೆಗಳಿಂದ ಕೂಡಿರುವಂತ ಜಗತ್ತು ಅಂತ. ಈ ಕುಂಠತೆಗಳೇ ಇಲ್ಲಾರದ್ದು ಪೂರ್ಣವಾಗಿರುವಂತದ್ದು ಯಾವುದು? ವೈಕುಂಠ ಜಗತ್ತುಗಳು. ಹಂಗ ದೇಹ ಅಂದ್ರೆ ದೇಹದಿಂದ ನೀವು ಮೀರಿ ನಿಂತವರು ಅಂತ ವೈದೇಹಿ ಅನ್ನುವಂಥದ್ದು. ಹಾಗೆ ವೈದೇಹಿ. ನಿಮಿ ದೇಹಕ್ಕೆ ಆಸಕ್ತವನ್ನು ಹೊಂದಿದವನಾಗಿರಲಿಲ್ಲ, ಆದ್ದರಿಂದ ಅವನಿಗೆ ವೈದೇಹಿ. ಮುಂದೆ ಮೈಥಿಲಿ ಅಥವಾ ಮೈಥಿಲಿ ಅಂತ ಯಾಕೆ ಕರೀತಾರೆ ಅಂದ್ರೆ ಮಿಥಿಲಾ ದೇಶದ ರಾಜಕುಮಾರಿ ಯಾರು? ಸೀತಾದೇವಿ. ಅದಕ್ಕೆ ಅವ್ರ ಮೈಥಿಲಿ ಅಂತ. ಮಿಥಿಲಾ ಅಂತ ಮಿಥಿಲಾಪುರನ ವೈದೇಹಿಪುರ ಅಂತಾನು ಕರೀತಾರೆ. ಮುಂದೆ ಅದೇ ದೊಡ್ಡ ರಾಜನು ಕೂಡ. ಸೀತಾದೇವಿ ಬಹಳ ಸುಂದರವಾಗಿದ್ದಳು. ಅವಳು ಎಷ್ಟೊಂದು ಸೌಂದರ್ಯವತಿಯಾಗಿದ್ದಿಲ್ಲ ಅಂದ್ರ ಭೌತಿಕ ಜಗತ್ತಿನ ಯಾವ ಉಪಮೆಯೂ ಯಾವ ಉದಾಹರಣೆಯೂ ಅವಳಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅವಳು ಇಷ್ಟೊಂದು ಸುಂದರ ಅಂದ್ರ ನವನವಾಯಮಾನ ಸೌಂದರ್ಯದ ಖನಿ. ಅವಳಿಗೆ ಹೇಗೆ ಹೇಳೋದು? ಸೌಂದರ್ಯದ ಖನಿ, ಸೌಂದರ್ಯದ ಮೂರ್ತಿಮಾನ ಸ್ವರೂಪಗಳು, ಸ್ವಯಂ ಲಕ್ಷ್ಮೀ ಸ್ವರೂಪಗಳು, ಲಕ್ಷ್ಮಿಯ ರೂಪ ಮತ್ತೆ ಲಕ್ಷ್ಮಿನ ಅವಳ ಆ ರೀತಿಯಾಗಿ ಬಂದವಳು. ಅವಳು ಜನಕ ಮಹಾರಾಜರ ಮತ್ತು ಸುನಾಯನರ ಒಂದು ಆರೈಕೆಯಲ್ಲಿ ಬೆಳೆದಳು. ಬಾಲ್ಯದ ದಿನ ಆಟ ಆಡ್ತಾ ಇದ್ದಾರೆ. ಅವರ ಗೆಳತಿಯರು ಸಹಲಿಯರು ಜೊತೆಗೆ ಆಟ ಆಡ್ತಾ ಇದ್ದಾಳೆ. ಚೆಂಡಿನ ಆಟ ಆಡಾಕತ್ತಾಳ. ಚೆಂಡಿನ ಆಟ ಆಡಬೇಕ ಆಗೋಕ್ಕಿಂತ ಮೊದಲ ಒಂದು ಇದರಲ್ಲಿ ಹೇಳ್ತದೆ, ಸಣ್ಣ ಮಗು. ಅವಳೇನ್ ಮಾಡಿಲ್ಲ ಅಂದ್ರೆ ಒಮ್ಮೆ ಪರಶುರಾಮ ಜನಕ ಮಹಾರಾಜನ ಆಸ್ಥಾನಕ್ಕೆ ಬಂದ್ರು. ಆಸ್ಥಾನಕ್ಕೆ ಬಂದಾಗ ಜನಕ ಮಹಾರಾಜನಿಗೆ ಹೇಳಿದ್ರು, ನೋಡು ಇದು ನನ್ನ ಧನುಷು, ಶಿವಧನುಷು. ಅದು ಶಿವಧನುಷು ಬೇರೆ 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 ರೀತಿ ಬೇರೆ ಬೇರೆ ಕಥೆಗಳಲ್ಲಿ ಅದು ಏನಾಗ್ತದೆ, ಶಿವ ದಕ್ಷ ಯಜ್ಞನಿಗೆ ಕೊಟ್ಟರು. ದಕ್ಷ ಯಜ್ಞ ಏನ್ ಮಾಡಿದ್ರು, ಆ ಧನುಷನ್ನು ಮುಂದೆ ಬರುವಂತ ಈ ನಿಮಿಯ ಒಂದು ಡೈನೆಸ್ಟಿ ಒಳಗೆ ಕೊಟ್ಟರು. ಆ ನಿಮಿ ಒಳಗ ಡೈನೆಸ್ಟಿ ಅಂದ್ರೆ ನಿಮಿಯ ಕುಲದೊಳಗೆ ಬಂದಿರುವಂತ ರಾಜ ಈ ಶಿರಧ್ವಜರಿಗೆ ಆ ಶಿವಧನುಷು ಸಿಕ್ತು ಅಂತ ಹೇಳ್ತಾರೆ. ಒನ್ ಟೈಮ್ ಏನಾಗ್ತದ, ಆ ಶಿವಧನುಷು ಇಟ್ಟಿರುವಂತ ಜಾಗ ಏನತ್ತಲ್ಲ ಹಾಗೆ ಇಡುವಂಗಿಲ್ಲ. ಅದನ್ನೇನೈತಿ ಪೂಜಾದಿಂದ ಪೂಜಿಸುವಂಥದ್ದು, ಪೂಜೆ ಮಾಡ್ತಾ ಇರ್ಬೇಕಾಗ್ತದೆ. ಪೂಜೆ ಮಾಡೋದ್ರಿಂದ ಮತ್ತೆ ಅದರ ರಕ್ಷಣೆನೂ ಕೂಡ ಮಾಡ್ಬೇಕಾಗ್ತದೆ. ಬೇರೆ ಬೇರೆ ಸ್ಟೋರಿಗಳಲ್ಲಿ ಬೇರೆ ಬೇರೆ ರೀತಿ ವರ್ಣಿಸ್ತಾರ. ಅದೊಂದು ಎಷ್ಟೊಂದು ಭಾರವಾಗಿತ್ತು ಅನ್ನೋದಕ್ಕೆ ಆ ಶಿವಧನುಷನ್ನ ಇಟ್ಟಿರುವಂತ ರಥ, ಆ ರಥವನ್ನ ತಳ್ಳಲಿಕ್ಕೆ ಅಥವಾ ಅದನ್ನ ಎತ್ತಲಿಕ್ಕೆ 10,000 ಜನ ಎತ್ತಬೇಕಾಗ್ತಿತ್ತು ಅಂತ ಒಂದು ಕಡೆ ಹೇಳ್ತದೆ. ಆ ರಥವನ್ನು ಹಿಂದಿನಿಂದ ತಳ್ಳಲಿಕ್ಕೆ 5,000 ಜನ ಬೇಕು. ಮುಂದಿನಿಂದ ಎಳಿಲಿಕ್ಕೆ 5,000 ಎತ್ತುಗಳು ಬೇಕು, ಹೋರಿಗಳು ಎಳಿಲಿಕ್ಕೆ.
ಅಷ್ಟು ಭಾರವಾಗಿತ್ತು ಅಂತ. ಆ ಇಟ್ಟಿರುವಂತ ಧನುಷಿನ ಮೇಲೆ ಇವಳು ಸೀತಾದೇವಿ ಅದ್ರ ಮೇಲೆ ಕುತ್ಕೊಂಡು ಗೋಡಾ ಮಾಡಿದಂಗೆ ಮಾಡಿ ಅದನ್ನ ಅಲ್ಲಾಡಿಸ್ತಿದ್ಲಂತ. ಅದನ್ನ ಪರಶುರಾಮನು ನೋಡಿದ್ರು ಒನ್ ಟೈಮ್. ಓ ಓ ಜನಕ ಮಹಾರಾಜನ ಜೊತೆಗೆ ಹೇಳಿದ್ರು, ಓ ನಿನ್ನ ಮಗಳು ರಾಜಕುಮಾರಿ ಸಾಮಾನ್ಯಳಲ್ಲ, ಇವಳು ಅಸಾಮಾನ್ಯಳು. ಇವಳಿಗೆ ವರ ಹುಡುಕ್ಬೇಕಾದ್ರೆ ನೀವು ಈ ಸ್ವಯಂವರವನ್ನ ಏರ್ಪಾಡು ಮಾಡಿ ಇದನ್ನ ಎತ್ತವ್ರು ಯಾರು ಇದ್ದಾರೆ ಅವ್ರಿಗೇನೆ ಇವಳನ್ನ ಮದುವೆ ಮಾಡಿ ಕೊಡಬೇಕು ಅನ್ನುವಂಥದ್ದೊಂದು ನಿರ್ದೇಶನ ಕೊಟ್ಟರು ಅಂತ ಒಂದು ಕಡೆಗೆ ಈ ಕಥೆ ಬರ್ತದೆ. ಇನ್ನು ಕಡೆಗೆ ಅವರ ಕುಲಪುರೋಹಿತರು, ಶತಾನಂದರು, ಪಂಡಿತರೆಲ್ಲ ಸೇರಿಬಿಟ್ಟು ಇದು ಒಂದು ತೀರ್ಮಾನ ಮಾಡಿದ್ರು ಅಂತ ಒಂದು ಕಥೆ ಬರ್ತದೆ. ಹಿಂಗ ಇವರು ಚೆಂಡ ಆಡ್ತಾ ಇದ್ದಾಳೆ. ಇವಾಗ ಚೆಂಡ ಆಡ್ಬೇಕಾದಾಗ ಆ ಚೆಂಡು ಏನಾಗ್ತೈತಿ, ಗೆಳತಿಯರ ಜೊತೆಗೆ ಆಟ ಆಡ್ಬೇಕಾದಾಗ ಚೆಂಡು ಎಲ್ಲಿ ಹೋಗ್ಬಿತ್ತಂತಂದ್ರೆ, ಚೆಂಡು ಇದರಲ್ಲಿ ಶಿವಧನುಸನ್ನು ಎಲ್ಲಿಟ್ಟಿದ್ರಲ್ಲ ಅದ್ರ ಅಡಿಯಲ್ಲಿ ಹೋಗ್ಬಿಡ್ತದೆ. ಆ ಚೆಂಡು ತೆಗಿಬೇಕಲ್ಲ, ಶಿವಧನುಷನ್ನು ಎತ್ತಿದ್ರೆ ಮಾತ್ರ ಚೆಂಡು ಹೊರಗಡೆ ಬರ್ತದೆ. ಅದಕ್ಕೆ ಅವಳೇ ಮಾಡಲು ಹೋದ್ಲು. ಅವರೆಲ್ಲ ಅಲ್ಲೇ ಕಾವಲುಗಾರರು, ರಾಜಭಟರು ಮತ್ತು ಮಂತ್ರಿಗಳು ಅವರೆಲ್ಲರೂ ಅಲ್ಲಿದ್ದಾರೆ. ಇವ್ರು ಆಟ ಆಡೋದು ನೋಡ್ತಾ ಇದಾರೆ, ಖುಷಿ ಪಡ್ತಾ ಇದ್ದಾರೆ. ಓ ಮಕ್ಕಳು ಆಡ್ತಾ ಇದ್ದಾರಂತೆ, ರಾಜಕುಮಾರಿ ಆಡ್ತಾ ಇದ್ದಾಳೆ, ಖುಷಿಯಿಂದ ಆಟ ಆಡೋದನ್ನು ನೋಡ್ತಾ ಇದ್ದಾರೆ. ಚೆಂಡು ಆ ಶಿವಧನುಸದ ಅಡಿಯಲ್ಲಿ ಹೋಯ್ತು. ಏನ್ ಮಾಡ್ತಾಳೆ ನೋಡೋಣ, ಇವಳು ಹೇಗೆ ತೆಗಿತಾಳೆ ಅಂತ ಅವರೆಲ್ಲ ಅಗದಿ ಕುಕಿರಾಶಿಯಿಂದ ಕುತೂಹಲ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾಳೆ ಅಂದ್ರೆ ಅಡಿಯಲ್ಲಿ ತೂರಿ ಏನಾರು ತೆಗಿತಾಳು ಅಂತ. ಹಿಂಗೆ ಅವಳು ಏನ್ ಮಾಡ್ಲಿಲ್ಲ, ಅದು ಅಡಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಹಿಂಗೆ ಎತ್ತಿ ಹಿಂಗೆ ಕೆಳಗಿಟ್ಟು ಆಮೇಲೆ ಆ ಚೆಂಡನ್ನು ತೆಗೆದು ಮತ್ತೆ ಯಥಾಸ್ಥಿತಿ ಒಳಗಿಟ್ಟು ಮತ್ತೆ ಚೆಂಡು ತಗೊಂಡೋಗಿ ಅವ್ರ ಗೆಳತಿಯರ ಜೊತೆ ಆಟ ಆಡ್ಲಿಕ್ಕೆ. ರಾಜಭಟ್ರು ನೋಡಿದ್ರು, ಕಣ್ಣು ತೆಗೆದ ಹೆಂಗ್ ಕಣ್ಣು ತೆಗೆದಿದಾರ ಅವ್ರು ನೋಡ್ತಾ ಇದಾರ. ಮಂತ್ರಿಗಳು ನೋಡ್ತಿದಾರ, ಏನ್ ನೋಡ್ತಾ ಇದೀವಿ ಅಂತ ಅಚ್ಚಂಬಿತರಾದವ್ರು, ಆಶ್ಚರ್ಯಚಕಿತಗೊಂಡವ್ರು. ಯಪ್ಪ ಅಂದ್ರು. ಇನ್ನೊಂದು ಕಥೆಯೊಳಗ ಅದನ್ನ ಈ ರೀತಿನೂ ವರ್ಣಿಸ್ತಾರ. ಅವಳ ಗೆಳತಿಯರ ಜೊತೆಗೆ ಹೂ ಬಿಡಿಸ್ತಾ ಇದ್ಲಂತೆ, ಮರಗಳಿಂದ ಹೂಗಳನ್ನ ತೆಗಿತಾ ಇದ್ಲು. ಒಂದು ಮರದಲ್ಲಿ ಇಷ್ಟೊಂದು ಚಂದವಾದ ಸಂಪಿಗೆ ಹೂಗಳ, ಆ ಮರಕ್ಕ ಇದು ಕೈ ಕೆಡುತ್ತಾ ಇಲ್ಲ, ಅವಳಿಗೆ ಕೋಲು ಬೇಕಾಯ್ತು ಹೂಗಳನ್ನು ತೆಗಿಲಿಕ್ಕೆ. ಅವ್ರ ಗೆಳತಿಯರು ಹೇಳ್ತಾ ಇದ್ರ, ಅವ್ರ ಸಹೇಲಿಯರು ಹೇಳ್ತಾ ಇದ್ರ, ಸೀತಾ ಅಲ್ಲಿ ಮ್ಯಾಲಿದೆ ಚಂದವಾದ ಹೂ ಬಿಟ್ಟಿದೆ, ಆ ಹೂ ತೆಗಿಬೇಕು ಅಂತ. ಹೌದು ಅದನ್ನ ತೆಗಿಬೇಕು, ಹೇಗೆ ತೆಗಿದು, ಅದು ಕೈ ಅಲ್ಲಿವರೆಗೆ ಹೋಗುದಿಲ್ಲ, ಎಂತ ಮಾಡುದು ಅಂತ ಅವಳು ಯೋಚನೆ ಮಾಡ್ಬೇಡ, ನಮ್ಮ ಹತ್ರ ಇಲ್ಲಿ ಒಂದು ಇದೆ, ಉದ್ದನ ಬಡಗಿದೆ, ಏನಿದೆ ಅಂತ ಒಳಗೆ ಬಂದು ನೋಡ್ತಾ ಇದ್ದಾಳ. ಶಿವಧನುಸ್ ಸಿಕ್ತಲ್ಲ, ಶಿವಧನುಸನ್ನ ಎತ್ಕೊಂಡು ಹೋದ್ಲು ಎಡಗೈಲಿ ಹೋಗಿ ಇಲ್ಲೋಡ ಆ ಹೂವನ್ನು ಹಿಂಗ ತೆಗಿತಾಳ. ಎಡಗೈಲಿಂದ ತೆಗಿತಾ ಇದ್ದಾಳ, ಬಲಗೈಯಿಂದ ಹೂವನ್ನು ಕ್ಯಾಚ್ ಮಾಡ್ತಾ ಇದ್ದಾಳ. ಅಲ್ಲಿ ನಿಂತಿರುವಂತವ್ರು ಯಾರು, ಕಾವಲು ಭಟರು, ಮಂತ್ರಿಗಳು, ಕೊತ್ವಾಲ್ರು ನೋಡ್ತಾ ಇದಾರೆ. ಯಪ್ಪ ಅಂದ್ರು. 10,000 ಜನ ಎತ್ತಲಿಕ್ಕೆ ಉಪಯೋಗ ಮಾಡುವಂತ ಶಿವಧನುಸನ್ನ ರಾಜಕುಮಾರಿ ಸೀತಾ ತನ್ನ ಎಡಗೈಲಿ ಎತ್ತಿ ಹೂ ಬಿಡಿಸ್ತಾ ಇದ್ದಾಳ. ಅದು ಎಡಗೈಲಿ ಒಂದ ಕೈಲಿ ಹಿಂಗ ಅಲ್ಲಾಡಿಸಿ ತೆಗಿತಾ ಇದ್ದಾಳ, ಒಂದ್ ಬಲಗೈಲಿ ಹೂವನ್ನ ಕ್ಯಾಚ್ ಮಾಡ್ತಾ ಇದ್ದಾಳ. ತಲೆ ಕೆಟ್ಟೋಯ್ತು ಅವ್ರದ್ದು. ಅದನ್ನ ಮತ್ತೆ ಯಥಾಸ್ಥಿತಿ ತಗೊಂಡು ಎಲ್ಲಿ ಇಟ್ಟಿದ್ರು ಅಲ್ಲೇ ಇಟ್ಲ ಅವಳು. ಹೆಂಗ್ ಇಟ್ಟಿದ್ರು, ಯಾವ ಪೊಸಿಷನ್ ಇಟ್ಟಿದ್ರು ಅದೇ ಪೊಸಿಷನ್ ಒಳಗೆ ಇಟ್ರು. ಇವ್ ರಾಜನ ಹತ್ರ ಹೋದ್ರು, ಜನಕನ ಹತ್ರ ಹೋದ್ರು, ಭಟರು ಹೋದ್ರು. ಹೋಗಿ ಕಾವಲು ಭಟರು ಅಂದ್ರೆ ಕಾವಲು ಸೈನಿಕರು ಹೋಗಿ, ಮಹಾರಾಜ್ ಇವತ್ತೊಂದು ನಾವು ನೋಡಿದ್ವಿ, ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಹೇಳ ಮಾರೆ, ಹೆಂಗ್ ಹೇಳೋದು, ಯಾಕೆ ನಿನಗೆ ಚುಟ್ಟಿ ಬೇಕಾ, ಊರಿಗೆ ಹೋಗ್ಬೇಕಂತಿದೀಯಾ, ರಜೆ ಬೇಕಾ, ಎಲ್ಲ ಯಾವುದು ಬೇಡ ಮಹಾರಾಜ್ರೆ, ನಾವು ಹೇಳೋದನ್ನ ಕೇಳಿಸ್ಬಿಡಿ, ಹೇಳಿ ಏನ್ ಹೇಳ್ಬೇಕಂದ್ರೆ. ಅಲ್ಲ ನಿಮ್ಮ ಮಗಳು ಹೇಳಿ, ನಿಮ್ಮ ಮಗಳು ಯಾರು, ಸೀತಾದೇವಿ. ಸೀತಾದೇವಿ ಅವಳು ಶಿವಧನುಷನ್ನು ಎತ್ತಿದ್ಲು. ತಲೆ ಕೆಟ್ಟಿದ್ಯಾ ನಿಮಗೆ? ಸಣ್ಣ ಮಗು ಅದು ಶಿವಧನುಷನ್ನು ಎತ್ತಲಿಕ್ಕಾಗ್ತದ? ಅವ್ರು ಒಪ್ಕೊಳ್ಲಿಕ್ಕೆ ತಯಾರಿಲ್ಲ. ಅದು ಅಷ್ಟೊಳಗ ಮಂತ್ರಿಗಳು ಬರ್ತಾರೆ. ಮಂತ್ರಿಗಳು ಬಂದು ಹೇಳ್ತಾ ಇದ್ದಾರೆ, ಮಹಾರಾಜ್ರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಸ್ವತಃ ನಾನು ಕೂಡ ನೋಡಿದೆ. ನೀವು ಏನೇನು ಗಟ್ಟಿ ಮಾಡ್ಕೋಬೇಕಾಗ್ತದ, ನಮ್ಗೆ ಅದನ್ನ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಮಹಾರಾಜರು ಹೇಳಿದ್ರು. ಜನಕ ಮಹಾರಾಜರು ಹೇಳ್ತಾನೆ,
ಅಲ್ಲ ಮಂತ್ರಿಗಳೇ, ನೀವೇನಾದ್ರು ಕುಡಿದು ಬಂದಿದ್ದೀರಾ ಅಂತ. ಆ ರಾಜ್ಯದ ಒಂದು ಹೊಣೆಗಾರಿಕೆ ಹೆಚ್ಚಿಗೆಯಾಗಿ ತಲೆಕಟ್ಟು ಮದಿರವನ್ನು ಕುಡಿದು ಬಂದಿದ್ದೀರಾ. ನಿಮಗೆ ಚುಟ್ಟಿ ಅವಶ್ಯಕತೆ ಇದೆ, ರಜೆ ಅವಶ್ಯಕತೆ ಇದೆ, ದಯವಿಟ್ಟು ನಾವು ರಜೆಯನ್ನು ಕೊಡ್ತೇನೆ, ಹೋಗ್ರಿ ನೀವು ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಟೈಮ್ ತೆಗೀರಿ ಅಂತ. ಮಹಾರಾಜರೇ, ಅದು ನಂತರದ ವಿಷಯ. ಈಗ ನಾನು ನೋಡಿರುವಂತ ವಿಷಯ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಸ್ವೀಕಾರ ಮಾಡ್ರಿ. ನಾನು ಸ್ವತಃ ಕಣ್ಣಾರೆ ನಾನು ನೋಡಿದ್ದೀನಿ ಅಂತ. ಅಷ್ಟರೊಳಗ ಶತಾನಂದರು ಬಂದರು. ಶತಾನಂದರು ಹೇಳಿದ್ರು, ಮಹಾರಾಜರೇ ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ, ನಾನೂ ಕೂಡ ನೋಡಿದೆ ಅವನು. ಅವಾಗ ರಾಜಂದು ಎದೆಯನ್ನು ಯಪ್ಪ ಅಂದ್ರೆ ಅವರು ಏನು ಮಾಡೋದಂತ, ಇವಳಿಗೆ ಗಂಡನ ಹುಡುಕೋದು ಹೇಗೆ ಅಂತ ಯೋಚನೆ ಮಾಡ್ಲಿಕ್ಕಿದ್ರು. ಮುಂದೆ ಅವ್ರೇನತಿ ತೀರ್ಮಾನ ಮಾಡಿದರು. ಶತಾನಂದರು ಅಲ್ಲಿರುವಂತ ಗುರು ಹಿರಿಯರ ಸಮ್ಮುಖದಲ್ಲಿ ಇವಳನ್ನು ಮದುವೆ ಮಾಡಬೇಕಾದಾಗ ಈ ಶಿವಧನುಷನ್ನು ಯಾರು ಹತ್ತಾರ ಅವರಿಗೆ ಅವರ ಜೊತೆಗೆ ಇವಳ ಮದುವೆ ಮಾಡುವಂತ, ಅದನ್ನ ಸೀತಾ ಸ್ವಯಂವರ ಅಂತ ಮುಂದೆ ಮಾಡುವುದು ಅಂತ ಒಂದು ತೀರ್ಮಾನ ಮಾಡಿದ್ರು. ಹಿಂಗ ಜನಕ ಮಹಾರಾಜನಿಗೆ ಬಹಳ ಚಿಂತೆ ಆಯ್ತು. ಸೀತಾ ಸ್ವಯಂವರವನ್ನು ಮಾಡಿದ್ರು. ಸೀತಾ ಸ್ವಯಂವರದೊಳಗೆ ಅನೇಕ ಮಹಾರಾಜರು, ರಾಜಕುಮಾರರು ದೇಶ ವಿದೇಶದಿಂದ, ಅನೇಕ ದೇಶಗಳಿಂದ, ಜಗತ್ತಿನಾದ್ಯಂತ ದೇಶಗಳಿಂದ ಬಂದಿದ್ರು. ಎಲ್ಲರೂ ಪ್ರಯತ್ನ ಮಾಡಿದ್ರು. ಎತ್ತಲಿಕ್ಕೆ ಹೋಗ್ತಾರ ಅಂತ ಎತ್ತರ, ಎತ್ತಲಿಕ್ಕೆ ಆಗ್ತಾ ಇಲ್ಲ, ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಶಿವಧನುಸನ್. ತ್ರೈಲೋಕ್ಯ ರಾಜ ರಾವಣ ಕೂಡ ಬಂದಿದ್ದ, ಅವನು ಎತ್ತಲಿಕ್ಕೆ ಹೋದ, ಸಿಕ್ಕ ಹಾಕೊಂಡು ಒದ್ದಾಡಿದ, ಅವ್ನಿಗೆ ಎತ್ತಲಿಕ್ಕೆ ಆಗ್ಲಿಲ್ಲ ಅವನಿಗೂ ಕೂಡ. ಹಿಂಗೆ ಯಾರ ಕಡೆಯಿಂದ ಆಗ್ಲೇ ಇಲ್ಲ. ಜನಕ ರಾಜನ ಜನರು, ರಾಜ್ಯದ ಜನರೆಲ್ಲ ಹೇಳಕತ್ತಿದ್ರು, ಮಾತಾಡ್ಕೊಳ್ಲಿಕ್ಕತ್ತಿದ್ರು. ನಮ್ಮ ರಾಜ ಅದನ್ನಲ್ಲ, ಶಿರಧ್ವಜ ಜನಕ ಮಹಾರಾಜ ಮೂರ್ಖದನ, ದೊಡ್ಡ ಮೂರ್ಖದನ ಅಂತ. ಯಾಕ ಇನ್ನೊಬ್ಬ ವ್ಯಕ್ತಿಗಳು ಯಾಕಂತ ಕೇಳ್ತಿಯಲ್ಲೋ, ಮಗಳು ಇಷ್ಟೊಂದು ಸುಂದರವಾದ ಸೌಂದರ್ಯವತಿ ಅದಳ, ಸೌಂದರ್ಯದ ಕನಿ ರೂಪದಳ, ಅವಳು ಮದುವೆ ಮಾಡ್ಬೇಕಂತ ರಾಜ ಹೇಳ್ತಾ ಇದ್ದಾನ. ಮದುವೆ ಮಾಡೋದಕ್ಕ ಏನಪ್ಪ ಚಾಲೆಂಜ್ ಏನಿಟ್ಟಿದ್ದಾರೆ, ಯಾರು ಎತ್ತಲಾರದಂತ ಶಿವಧನುಸನ್ನು ಎತ್ತಬೇಕು. ಯಾರು ಎತ್ತ ಇದ್ದಾರೆ? ಪ್ರತಿದಿನ ಬರ್ತಾರೆ ರಾಜಕುಮಾರ, ದೇಶ ವಿದೇಶದಿಂದ ಬರ್ತಾರ, ಸ್ವಯಂವರ ನಡೀತದೆ. ಯಾರು ಎತ್ತಲಾರ್ದನ ವಾಪಸ್ ಹೋಗ್ತಾರೆ. ಎಲ್ಲರೂ ಕ್ರೋಧಿತರಾಗ್ತಾರೆ ಎತ್ತಲಾರ್ದಕ್ಕೆ. ಯಾರು ಮಾಡ್ಲಾರ್ದಂತ ಒಂದು ಈ ಚಾಲೆಂಜ್ ಅಥವಾ ಇದು ಎತ್ತುವಂತ ಕೆಲಸವನ್ನ ಇಟ್ಟು ತನ್ನ ಮಗಳನ್ನ ತಾನ ಮದುವೆ ಮಾಡ್ಲಾರ್ದನ್ನ ಹಾಗೆ ಇಟ್ಕೊಂಡಿದ್ದಾನೆ ಅಂತ. ಮತ್ತೆ ಈ ರೀತಿ ಇರುವಂತ ಮೂರ್ಖ ಮತ್ತೆ ಇನ್ನೊಬ್ಬ ವ್ಯಕ್ತಿ ಎಲ್ಲಿ ಸಿಕ್ಬಹುದು ನಮಗೆ ಹೇಳಿ? ಇದು ಸ್ವತಃ ರಾಜನ ಕಿವಿ ಕೇಳಿಸ್ತದ. ರಾಜಗೂ ಕೂಡ ಡೌಟ್ ಬರ್ಲಿಕ್ಕತ್ತದ, ಸಂಶಯ ಬರ್ಲಿಕ್ಕತ್ತ. ಹೌದಪ್ಪ, ಇದನ್ನ ಯಾರು ಎತ್ತವ್ರ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ನನ್ನ ಮಗಳು ಮದುವೆ ಮಾಡೋದು ಹೇಗೆ ಅಂತ. ತಂದೆ ತಾಯಿಗಳಿಗೆ ಮಕ್ಕಳು ಮದುವೆ ವಯಸ್ಸು ಬಂದಾಗ ಚಿಂತೆ ಸ್ಟಾರ್ಟ್ ಆಗ್ತದ. ಮಗಳನ್ನ ಮದುವೆ ಮಾಡ್ಬೇಕು, ವರ ಹೇಗೆ ಹುಡುಕೋದು ಅಂತ. ವರ ಹುಡುಕೋದು ಒಂದು ದೊಡ್ಡದು ಕೆಲಸ. ಮದುವೆ ಅನ್ನೋದು ಅಥವಾ ವರ ಅನ್ನೋದು ಏನಾಗ್ತದೆ ಗೊತ್ತಾ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಋಣ ಇದ್ರೆ ಮಾತ್ರ ಆ ಋಣ ಪಶು ಅಂದ್ರ ನಮ್ಮ ಸಾಕುವಂತ ದನಗಳಾಗ್ಲಿ, ಎತ್ತುಗಳಾಗ್ಲಿ, ಆನೆ, ಕುದುರೆಗಳಾಗ್ಲಿ, ಯಾವುದೇ ಪ್ರಾಣಿಗಳಲ್ಲಿ, ಪಶು ಪಕ್ಷಿ ಯಾವುದಾಗ್ಲಿ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂದ್ರೆ ಈಗ ನಾವು ಮದುವೆ ಮಾಡಿಕೊಳ್ಳುವಂತ ಹೆಂಡತಿ ಅವೆಲ್ಲ ಋಣದ ಮೂಲಕ ಬರ್ತಾವಂತ. ಸುತ ಅಂದ್ರೆ ಮಕ್ಕಳು, ನಮ್ಮ ಯಾವ್ಯಾವ ಋಣಗಳಿರ್ತಾವ ಆಯಾ ಋಣದ ಪ್ರಕಾರ ಆ ಮಕ್ಕಳು ಆ ರೀತಿ ಸಿಗ್ತಾರ. ಮತ್ತು ಮನೆ ಸುತ ಆಲಯ, ಮನೆ ಕೂಡ ನಮ್ಮ ಋಣ ಇತ್ತಂದ್ರೆ ಮನೆ ಕಟ್ಕೊಳ್ಲಿಕ್ಕೆ ಆಗ್ತದೆ, ಇಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ಮನೆ ಕಟ್ಕೊಳಕಾಗೋದು. ಹಂಗ ಅದೇ ಟೈಮ್ಗ ವಿಶ್ವಾಮಿತ್ರರು ಬಂದ್ರು. ಎಲ್ಲಿಗೆ? ಮಿಥಿಲಾ ರಾಜ್ಯಕ್ಕೆ ಬಂದ್ರು. ಸೈನಿಕ ಒಬ್ಬ ಓಡ್ತಾ ಬಂದ. ಅವ್ರ ಗೇಟ್ನ ಹತ್ರ ಇರ್ಬೇಕಾದಾಗ ಒಬ್ರು ಋಷಿಗಳು ಬಂದಿದ್ದಾರೆ. ಯಾರು ಅವ್ರು ಋಷಿಗಳು ಹಿಂಗ ಅವರ ಹೆಸರು ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಒಂದು ಸ್ವತಃ ಜನಕ ಮಹಾರಾಜ ಮತ್ತು ತನ್ನ ರಾಣಿಯರ ಜೊತೆಗೆ, ಮಂತ್ರಿಗಳ ಜೊತೆಗೆ, ಸೇನಾಪತಿಗಳ ಜೊತೆಗೆ ಓಡ್ತಾ ಬಂದ್ರು. ಅವ್ರನ್ನ ಸ್ವಾಗತಗೊಳ್ತಾ
ಅವ್ರನ್ನೇನಂತೆ ಆ ಪೀಠದಲ್ಲಿ ಕೂಡಿಸಿದ್ರು, ಅವರ ಕಾಲುಗಳನ್ನು ತೊಳೆದ್ರು ಅಂತ. ನೋಡ್ರಿ, ಕಾಲನ್ನು ತೊಳೆಯುವುದು, ಗುರುಗಳ ಕಾಲುಗಳನ್ನು ನಾವು ತೊಳಿಬೇಕು, ಅಭಿಷೇಕ ಮಾಡೋದು ಅಂತ. ಗುರುವಿನ ಪಾದ ತೊಳೆಯೋದ್ರಿಂದ ನಮ್ಮ ನಮ್ರತೆ ತೋರಿಸ್ತದೆ. ಗುರುವಿನ ಪಾದ ತೊಳೆಯೋದ್ರಿಂದ ಅವರ ಟೈರ್ಡ್ನೆಸ್, ಎಲ್ಲಿಂದೋ ದೂರದಿಂದ ಬಂದಿರ್ತಾರಲ್ಲ, ಅವರಿಗೆ ಪಾದ ತೊಳೆಯೋದ್ರಿಂದ ಪಾದದ ಒಂದು ದಣಿವು ಹಾರಿ ಹೋಗ್ತತಿ. ಗುರು ಖುಷಿ ಆಗ್ತಾರ, ನಮ್ಮೆಲ್ಲ ಕೃಪಾ ಮಾಡ್ತಾರಂತ. ಅಂದ್ರೆ ನಾವು ಗುರುವಿನ ಧೂಳಿಗೆ ಸಮ ಅನ್ನುವಂಥದ್ದು ನಮ್ಮ ನಮ್ರತೆಯನ್ನು ಸೂಚಿಸ್ತದೆ. ಸ್ವತಃ ರಾಜ ಏನತ್ತೆ ಬಂಗಾರ ತಟ್ಟಿಯಲ್ಲಿ ವಿಶ್ವಾಮಿತ್ರರ ಪಾದನ ತೊಳಿತಾರೆ. ಅವ್ರ ಜೊತೆಗೆ ವಿಶ್ವಾಮಿತ್ರರ ಜೊತೆಗೆ ರಾಮ ಮತ್ತು ಲಕ್ಷ್ಮಣರು ಬಂದಿದ್ರು. ವಿಶ್ವಾಮಿತ್ರ ರಾಮನ ಪರಿಚಯ ಮಾಡ್ತಾರೆ. ಇವರು ದಶರಥ ಪುತ್ರ ರಾಮ ಮತ್ತು ಲಕ್ಷ್ಮಣ ಅಂತ. ರಾಜ ಚಿಂತಿತ ಇದ್ದ. ಹೌದು ವಿಶ್ವಾಮಿತ್ರರೇ, ಇಲ್ಲಿ ಕಾಣುವಂತ ಶಿವಧನುಷನ್ನು ತೋರಿಸ್ತಾರೆ. ಹೇಳ್ತಾರ, ಶಿವಧನುಷ್, ಈ ಶಿವಧನುಷನ್ನ ರಾಮ ಎತ್ತಿದರೆ ನನ್ನ ಮಗಳನ್ನ, ಸೀತಾದೇವಿ ಮಗಳನ್ನ ಅವರಿಗೆ ಮದುವೆ ಮಾಡ್ತೇನೆ ಅಂತ ವಿಶ್ವಾಮಿತ್ರರ ಜೊತೆ ಮಾತಾಡ್ತಾರೆ. ರಾಮ ಸ್ವಲ್ಪ ದೂರದಲ್ಲಿದ್ದಾರೆ. ಈಗ ಇವ್ರ ಧ್ವನಿ ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತ. ಅವಾಗ ವಿಶ್ವಾಮಿತ್ರರು ರಾಮನ ಕಡೆ ಹಿಂಗ್ ನೋಡ್ತಾರೆ. ಜನಕ ಮಹಾರಾಜ ಹೇಳುವಂಥದ್ದು ಇದನ್ನ ಎತ್ತಿದರೆ ಅನ್ನುವಂಥದ್ದು ಶಬ್ದ ಏನೈತಲ್ಲ, ಅವಾಗ ರಾಮನ ಕಿವಿಗೆ ಮುಟ್ತದಂತ. ಸ್ವತಃ ರಾಮ ಲಕ್ಷ್ಮಣರು ಕೂಡ ಶಿವಧನುಷ ಹೇಗಿದೆ ಅನ್ನೋದು ಕುತೂಹಲ ಮೊದಲಿಂದ. ಶಿವಧನುಷನ್ನ ಯಾರು ತಯಾರು ಮಾಡಿದ್ರು ಅನ್ನೋದು ನಾವು ಹಿಂದಿನ ಕಥೆಗಳಲ್ಲಿ, ಹಿಂದಿನ ಒಂದು ಇದರೊಳಗೆ ಹೇಳಿದೀವಿ. ಈಗ ಇನ್ನೊಮ್ಮೆ ಶಾರ್ಟ್ಕಟ್ ಆಗಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಇದು ಶಿವಧನುಷನ್ನ ಶಿವ ಮತ್ತು ಏನಂತೆ ವಿಷ್ಣು ನಡುವೆ ಯುದ್ಧ ಮಾಡಲಿಕ್ಕೆ ರೆಡಿ ಮಾಡಿರುವಂತ ಅಸ್ತ್ರಗಳು. ಯಾರು ಮಾಡಿದ್ರು? ವಿಶ್ವಕರ್ಮ ತಯಾರು ಮಾಡಿದ್ರು. ವಿಶ್ವಕರ್ಮ ಇವ್ ನೋಡ್ರಿ, ದೇವಾನ್ ದೇವತೆಗಳೆಲ್ಲ ಸೇರಿಬಿಟ್ಟು ಬ್ರಹ್ಮನ ಹತ್ರ ಹೋದ್ರಂದ್ರೆ, ಬ್ರಹ್ಮ ನೀವೊಂದು ಯುದ್ಧ ಮಾಡೋದು ನೋಡ್ಬೇಕಾಯ್ತು. ನಾನು ಶಿವ ಮತ್ತು ವಿಷ್ಣುರು ಯುದ್ಧ ಮಾಡೋದನ್ನ ನಾವು ನೋಡ್ಬೇಕಾಯ್ತು. ಇಂಥವೆಲ್ಲ ಮಾಡ್ಬಿಟ್ರಪ್ಪ ನೀವು ಅಂದ್ರು. ಇದು ಯುದ್ಧ ಮಾಡೋದ್ರಿಂದ ಒಳ್ಳೇದೂ ಆಗ್ಬೋದು, ಅಥವಾ ಜಗತ್ ಕಲ್ಯಾಣನೂ ಆಗ್ಬೋದು, ಲುಕ್ಷಾನೂ ಆಗ್ಬೋದು. ಅದಕ್ಕೆ ಎಂಥದ್ರಲ್ಲಿ ಹೋಗ್ಬಿಟ್ರಿ. ಇಲ್ಲ ಆದ್ರೂ ನೀವು ಕೂಡ ಉಳಿಸ್ರಿ ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅಂತ. ಆಯ್ತು, ಹೋಗಿ ಅವರು ಶಿವನಿಗೆ ಹೇಳಿದ್ರಂತೆ. ಶಿವ ಕೂಡ ನಾನು ನನ್ನ ಒಂದು ಒಡೆಯನ ಜೊತೆಗೆ ಯುದ್ಧ ಮಾಡೋದು ಅದು ಹೇಗೆ ಸಂಭವ? ಅದು ವಿಷ್ಣುವಿನ ಜೊತೆಗೆ ಹೋಗಿ ಹೇಳಿದರೆ ಅವರು ಕೂಡ ನನ್ನ ಶಂಭುವಿನ ಜೊತೆಗೆ ಯುದ್ಧ ಮಾಡೋದು ಸರಿ ಇಲ್ಲ. ಆದ್ರೂ ಕೂಡ ನಾವು ನೋಡ್ಬೇಕಂತ ಮಾಡಿದೀವಿ. ಅದನ್ನ ಹೇಳ್ಬೇಕಾದ್ರಾಗ ವಿಷ್ಣುವಿಗೆ ಹೇಳೋಕ್ಕಿಂತ ಮೊದಲ ಲಕ್ಷ್ಮೀ ದೇವಿ ಮುಂದೆ ಹೇಳಿದ್ರಂತೆ. ನಾರದರನ್ನು ಕಳಿಸಿದ್ರಂತೆ. ನಾರದರು ಹೋಗಿ ಅವ್ರು ನೇರವಾಗಿ ವಿಷ್ಣು ಇವನ ಮುಂದೆ ಯಾರು ಲಕ್ಷ್ಮೀ ದೇವಿ ಸೇವಾ ಮಾಡ್ತಾ ಇರ್ಬೇಕಾದ್ರೆ ಹೇಳ್ಬೇಕು. ಲಕ್ಷ್ಮೀ ದೇವಿ, ನಾವು ಯಾವತ್ತೂ ನೋಡ್ಲೇ ಇಲ್ಲ ನಿಮ್ಮ ಶಂಭುವಿನ ಜೊತೆಗೆ ಯುದ್ಧ ಮಾಡಿದ್ದು, ನಾನು ನೋಡ್ಬೇಕಂತ ಹೇಳಿದಾಗ ಸ್ವತಃ ವಿಷ್ಣು ಶಿವನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ತಯಾರಾದ್ರು. ಆ ಯುದ್ಧಾಸ್ತ್ರಗಳನ್ನ ವಿಶ್ವಕರ್ಮನೆ ತಯಾರು ಮಾಡಿಕೊಟ್ಟಿದ್ರು. ಅದು ವಿಷ್ಣು ಧನುಷ್ ಏನಾಯ್ತಲ್ಲ, ವಿಷ್ಣುವಿನಿಗೆ ಕೊಟ್ಟಿರು, ಶಿವನಿಗೆ ಶಿವಧನುಷನ್ನು ಮಾಡಿಕೊಟ್ಟಿದ್ರು. ಅದು ಯುದ್ಧ ಆಯ್ತು. ಯುದ್ಧದೊಳಗೆ ಅಲ್ಲೋಲ ಕಲ್ಲಾಲ ಆಯ್ತು. ಆಮೇಲೆ ಯುದ್ಧದೊಳಗ ಶಿವ ಏನತಿ, ಶಿವನು ಸೋಲ್ಲಿಕ್ಕೆ ತಯಾರಿಲ್ಲ, ವಿಷ್ಣುನು ಸೋಲ್ಲಿಕ್ಕೆ ತಯಾರಿಲ್ಲ. ಹಂಗ ಹೋಗೋದ್ರಿಂದ ಎಲ್ಲ ಜಗತ್ತಿನ ಒಳಗ ಅಲ್ಲೋಲ ಕಲ್ಲಲ್ಲ ಆಗ್ಲಿಕ್ಕೆ ದೇವಾನ್ ದೇವತೆಗಳೆಲ್ಲಾದ್ರು ಸಾಕಪ್ಪ, ನಾವು ಮಾಡಿದ ತಪ್ಪಾಯ್ತು ಅಂತ ಹೋಗಿ ಬ್ರಹ್ಮದೇವಿಗೆ ಹೇಳಿದ್ರು. ಬ್ರಹ್ಮದೇವ ಹೋಗಿ ನೀವು ಒಂದ್ ಸ್ವಲ್ಪ ಕನ್ವಿನ್ಸ್ ಮಾಡಿ ಶಿವನಿಗೆ ಒಪ್ಕೊಳ್ಳಿಕ್ಕೆ, ಸೋಲನ್ನು ಒಪ್ಕೊಳ್ಳಿಕ್ಕೆ ಶಿವನಿಗೆ ಹೋಗಿ ಒಪ್ಪಿಸಿದ್ರು. ಶಿವ ಒಪ್ಕೊಂಡ್ರು. ಶಿವ ಒಪ್ಕೊಂಡ ಮೇಲೆ ಶಿವ ಏನ್ ಮಾಡಿದ್ರು, ಈ ಧನಸ್ಸನ್ನ ದಕ್ಷ ಯಜ್ಞನಿಗೆ ಕೊಟ್ಟರು. ದಕ್ಷ ಯಜ್ಞ ಮೂಲಕ, ಅವ್ರ ಇನ್ಸಿಸ್ಟರ್ ಮೂಲಕ ಇದು ಏನತಿ ನಿಮಿಯ ಚಕ್ರವರ್ತಿಯ ಆಸ್ಥಾನಕ್ಕೆ ಬಂತು. ಅವ್ರ ನಂತರ ಶಿರಧ್ವಜ ಅಂದ್ರೆ 6ನೇ ತಲೆಮಾರಿನ ಶಿರಧ್ವಜ ಅಥವಾ ಜನಕ ಮಹಾರಾಜರಿಗೆ ಇದು ಲಭಿಸ್ತು. ಈಗ ಅದನ್ನಂತೆ ಶಿವಧನಸ್ಸನ್ನು ಯಾರು ಎತ್ತಾರ ಅವರು ಸೀತಾದೇವಿ ವರಮಾಲ ಹಾಕ್ತಾರ ಅಥವಾ ಅವ್ರ ಮದುವೆ ಮಾಡ್ಕೊಳ್ತಾರ. ವಿಶ್ವಾಮಿತ್ರ ರಾಮನಿಗೆ ಹೇಳಿದ್ರು, ನೋಡ ನೀನು ಎತ್ತದ ಅಂತ. ಆಯ್ತು ಗುರು ಮಹಾರಾಜ್ ಅಂತ ಹೋದ್ರು. ಮೊದಲು ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿದ್ರು. ನಂತರ ಹೋಗಿ ಶಿವಧನುಷ್ಯಗೆ ಪ್ರದಕ್ಷಿಣೆ ಹಾಕಿದ್ರು. ಪ್ರದಕ್ಷಿಣೆ ಹಾಕಿ ಆ ಶಿವ ಧನುಸ್ಸನ್ನ ಎಡಗೈಯಿಂದ ಮೇಲೆ ಎತ್ತಿದ್ರಂತೆ. ಯಾರು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಎಡಗೈಯಿಂದ ಇವೇನ್ ಎತ್ತಾನಂತ ಅಗದಿ ಸಬಳವಾಗಿರುವಂತ ವ್ಯಕ್ತಿ, ಸುಂದರವಾಗಿರುವಂತ ಕಾಯ್ದವ, 16 ವರ್ಷದ ಹುಡುಗ.
ಏನ್ ಎತ್ತಲಿಕ್ಕೆ ಆಗ್ತೈತಿ? ನಾವು ಇಂತಿಂತ ದಷ್ಟಮುಷ್ಟರಾಗಿರುವಂತವ್ರು, ಅಗ್ದಿ ಪೈಲ್ವಾನ್ರು, ಎತ್ತಲಿಕ್ಕೆ ಆಗ್ಲಾರ್ದಂಥದ್ದು. ಅಲ್ಲಿ ರಾಮನು ಕೂಡ ಇದ್ದ. ರಾಮ ಶಿವಧನಸ್ಸನ್ನ ಹಿಂಗ್ ಮೇಲೆ ಹಿಂಗ್ ಎತ್ತದನ ಎಡಗೈಯಿಂದ. ಎತ್ತದ ನೋಡಿದ್ರೆ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾ ಇರ್ತಾರೆ. ಮೈ ರೋಮಾಂಚನಗೊಳ್ಳಿಕತ್ತದ ಅವ್ರಿಗೆ. ಓ, ಎತ್ತಿದ್ರಲ್ಲಪ್ಪ ಅಂತ. ಮೇಲೆ ಎತ್ತಿದ ಎಡಗೈಲೆ ಎತ್ತದಂದ್ರೆ ನಂಗ ಒಂದ್ ಮನೆ ಆರಾಮ್ಗಿಲ್ಲ ಎತ್ತಿದ. ಕರೆಕ್ಟ್. ಒಂದ್ ಮನೆ ವಾಲೋ ಬಸ್ ತಿರುಗಿದಂಗ ಅವ್ರ ಸಿನಿಮಾದ ಎದುರಾಗ ಟಿವಿ ಒಳಗೆ ತೋರಿಸ್ತಾರೆ. ಟೆನ್ 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 ಅಂದ್ರೆ ವಾಲೋ ಬಸ್ ತರಗ ಒಂದ್ ಟರ್ನ್ ಆಗ್ಬೇಕಾದ್ರೆ ಒಂದು ವಾರದ ಎಪಿಸೋಡ್ ಮಾಡ್ತಾರೆ. ಆ ರೀತಿಯಲ್ಲಿ ರಾಮ ಕೈ ಹಾಕಿದ, ಎತ್ತಿದ, ಮೇಲೆ ಹಿಡಿದ. ಇಷ್ಟೇ ಅದು. ಎತ್ತಿದ, ಆಮೇಲೆ ವಿಶ್ವಾಮಿತ್ರ ಕಡೆಗೆ ನೋಡಿದ್ರು. ಅದಕ್ಕೆ ಹೆದೆ ಏರಿಸರು ಅಂತ ಅವ್ರ ಕಣ್ಣಿನ ಸನ್ನೆ ಮಾಡಿದ್ರು. ಹೆದೆ ಏರಿಸು ಅಂತ. ಹೆದೆ ಏರಿಸೋದಂದ್ರೆ ದಾರ ಕಟ್ಟು ಅಂತ. ಒಂದು ಕಾಲನ್ನ ಧನುಷಿನ ಕೆಳಗಿನ ಭಾಗಕ್ಕೆ ಅಂದ್ರ ಅದಕ್ಕೆ ಕಾಲ್ ಮೆಟ್ಟಿದ್ರು. ಮೇಲ್ಗಡೆ ಎಡಗೈಯಿಂದ ಬಗ್ಸಿದ್ರು. ಈ ಕೆಳಗಡೆಯಿಂದ ದಾರನ ಎತ್ತಿ ಮೇಲೆ ಹಿಂಗ್ ಕಟ್ಲಿಕ್ಕೆ ಜೋರಾಗಿ ಜಗ್ಗಿದರು. ದಾರ ಹಿಂಗ್ ಕಟ್ಟಬೇಕು ಅನ್ನೋದಕ್ಕೆ ಜೋರಾಗಿ ಜಗ್ಗಿದ್ರಿಂದ ಅದು ಫೋರ್ಸ್ ಐತಲ್ಲ, ಆ ಫೋರ್ಸ್ನಿಂದ ಅವು ಏನತಿ ಅದು ಬಿಲ್ಲು ಅಥವಾ ಧನುಷು ಒಡೆದೋಯ್ತು, ಮುರಿದು ಹೋಯ್ತು. ಆ ಮುರಿದಿರುವಂತ ಶಬ್ದ ಏನತ್ತಲ್ಲ, ಜಗತ್ತಿನಾದ್ಯಂತ ಶೃಂಗದ ತರಂಗಾಂತರಗಳು ಎಲ್ಲಾ ಕಡೆ ಮುಟ್ಟಿದ್ರು. ಬ್ರಹ್ಮ ಕಮಲದ ಮೇಲೆ ಕೂತಿದ್ನಂತೆ. ಬ್ರಹ್ಮನ ಕಮಲ ಏನತ್ತಲ್ಲ, ಅದು ಈಗ ಹೊಯ್ದಾಡ್ಲಿಕ್ಕೆ ಶಬ್ದಕ್ಕೆ ಸಲ. ಏನಿದೆ ಶಬ್ದ ಅಂತ ಹಿಂಗ ಎಚ್ಚರಗೊಂಡು ನೋಡ್ತಾ ಇದ್ದಾರೆ. ಓ, ರಾಮ ಶಿವಧನಸ್ಸನ್ನ ಮುರಿದ್ರು ಅಂತ. ಅಲ್ಲಿಂದನ ಅವರು ಹೂಗಳನ್ನ ಚೆಲ್ಲಿದ್ರು. ಸರಸ್ವತಿ ವೀಣಾ ಬಾರಿಸ್ತಾ ಇದ್ರು. ವೀಣಾ ಬಾರಿಸೋದನ್ನ ಆ ಶಬ್ದ ಕೇಳಿ ಆ ವೀಣಾ ಬಾರಿಸೋದನ್ನ ಎಲ್ಲಿ ವೀಣಾ ಬಾರಿಸೋದು ಅಂತ ಬೆರಳಿದ್ದು ಅಲ್ಲೇ ನಿಂತ್ಕೊಂಡಿದ್ದು. ಏನಾಯ್ತು ಅಂತ ಎಲ್ಲಾ ದೇವತೆಗಳು ಎಲ್ಲರಿಗೂ ಏನಿದು ಸೌಂಡ್ ಎಲ್ಲಿಂದ ಬಂತು ನೋಡ್ತಾರೆ. ಎಲ್ಲ ರಾಮ ಏನತಿ ಶಿವಧನುಷ್ ಮುರಿದ್ರು ಅಂತ ಎಲ್ಲರೂ ಬಂದ್ರು. ಎಲ್ಲರ ನಜರ್, ಎಲ್ಲರೂ ಕಣ್ಣು ವೈದೇಹಿಪುರದ ಮೇಲೆ, ಅಂದ್ರೆ ಜನಕಪುರದ ಮೇಲೆ, ಮಿಥಿಲಾಪುರ. ಸಾರಿ. ಅಷ್ಟಾದ ಕೂಡ್ಲೇನ ಜನಕ ಮಹಾರಾಜ ಸೀತಾದೇವಿಗೆ ಹೇಳಿದ್ರು. ಸೀತಾದೇವಿಗೆ ಕರ್ಕೊಂಬನ್ನಿ ಅಂತ. ಸೀತಾದೇವಿ ಬಂದು ಕೈಯಲ್ಲೇ ವರಮಾಲೆ ಹಿಡ್ಕೊಂಡಿದ್ಲು. ವರಮಾಲೆ ಹಿಡ್ಕೊಂಡು ಅವಳಿಗೆ ಇನ್ನೇನು ರಾಮನಿಗೆ ಬಂದು ವರಮಾಲ ಹಾಕಬೇಕು. ರಾಮ, ನನ್ನ ಮಗಳನ್ನು ನೀನು ವರಿಸು ಅಂತ ಜನಕ ಮಹಾರಾಜ್ ಹೇಳಬೇಕು. ಓ, ನನ್ನ ಗುರು ಮಹಾರಾಜರು ಎತ್ತಲಿಕ್ಕೆ ಹೇಳಿದ್ರು ಅಷ್ಟೇ. ನನ್ನ ಗುರು ಮಹಾರಾಜರು ಎತ್ತಲಿಕ್ಕೆ ಹೇಳಿದ್ರು. ಏನನ್ನ? ಶಿವಧನುಷನ್ನ ಎತ್ತಲಿಕ್ಕೆ ಹೇಳಿದ್ರು. ನಾನು ಅಷ್ಟೇ ಎತ್ತಿದೆ. ಆದ್ರೆ ಮದುವೆ ಮಾಡಿಕೊಳ್ಳಲಿಕ್ಕೆ ಹೇಳಿಲ್ಲ ನನಗೆ. ಮದುವೆ ಮಾಡಿಕೊಳ್ಳೋದಾದ್ರೆ ನನ್ನ ತಂದೆ ದಶರಥನ ಪರ್ಮಿಷನ್ ಬೇಕಾಗ್ತದೆ. ಅವ್ರ ಪರ್ಮಿಷನ್ ಇಲ್ಲ, ನಾ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ನಾ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಇವಾಗ ಏನತಿ ಯಾರಿಗೆ? ಜನಕ ಮಹಾರಾಜರಿಗೆ ಬಹಳ ಚಿಂತೆ ಆಯ್ತು. ಯಾಕೆ ಚಿಂತೆ ಆಯ್ತು? ಯಾಕಂದ್ರೆ ಇಷ್ಟು ದಿನದವರೆಗೆ ಯಾರು ಈ ಶಿವಧನುಷನ್ನು ಎತ್ತಲಿಕ್ಕೆ ಆಗ್ಲಿಲ್ಲ. ಇವತ್ತು ಶಿವಧನುಷನ್ನು ಎತ್ತಿದ್ದಾರೆ. ಎತ್ತಿದ ವ್ಯಕ್ತಿ ಹೇಳಲಿಕ್ಕತ್ತಾನ, ಎತ್ತಿದ ವರ ಹೇಳಲಿಕ್ಕತ್ತಾನ, ನಾ ಮದುವೆ ಆಗ್ಲಿಕ್ಕೆ ಒಲ್ವ, ನಾ ತಯಾರಿಲ್ಲ. ಮತ್ತೆ ಮದುವೆ ಆಗ್ಲಿಕ್ಕೆ ತಯಾರಿಲ್ಲ ಅಂದ್ರೆ ರಾಮ್ ಮದುವೆ ಆಗ್ಲಿಲ್ಲ ಅಂದ್ರ ನನ್ನ ಮಗಳನ್ನ ಮದುವೆ ಆಗೋರು ಯಾರು? ಮದುವೆ ಆಗ್ಬೇಕಂದ್ರ ಆ ಸ್ವಯಂವರಕ್ಕೆ ಚಾಲೆಂಜ್ ಆಗಿಡ್ಬೇಕಾಗಿರುವಂತ ಶಿವಧನುಷ್ ಆಲ್ರೆಡಿ ಮುರಿದು ಹೋಗಿದೆ. ಶಿವಧನುಷ್ ಮುರಿದು ಹೋದ್ಮೇಲೆ ಮತ್ತೆ ಇನ್ ಯಾರನ್ನಪ್ಪ ನಾನು ಹುಡುಕುದು, ಹೇಗೆ ಹುಡುಕುದು ಅಂತ ಮತ್ತಿಷ್ಟು ಚಿಂತೆ ಶುರು ಆಯ್ತು. ಮೊದ್ಲೊಂದು ಚಿಂತೆ ಇತ್ತು. ಮೊದ್ಲೇನ್ ಚಿಂತಿತ್ತು? ಶಿವಧನುಷಿನ ಯಾರು ಎತ್ತಾರೆ ಅನ್ನುವಂತ ಚಿಂತಿತ್ತು. ಈಗ ಶಿವಧನುಷನ ಮುರ್ಕೊಂಡು ಹೋಗಿದೆ. ಶಿವಧನುಷನ್ ಮುರಿದು ಹೋಯ್ತಲ್ಲಪ್ಪ, ಇನ್ನು ರಾಮ ಇವ ಮದುವೆ ಮಾಡ್ಕೊಳಕ್ ಇವ ಒಲ್ಲ ಅಂತ ಹೇಳ್ತಾ ಇದ್ದಾನ, ಎತ್ತಿದವನ ಒಲ್ಲ ಅನ್ನಲಿಕ್ಕಿದ್ದಾನ, ಇನ್ನು ನನ್ನ ಮಗಳು ಮದುವೆ ಆಗೋರು ಯಾರು ಅನ್ನ ಈ ಚಿಂತೆ ಒಳಗ ಏನ್ ಮಾಡೋದು ಅಂತ ತಲೆ ಹಿಡ್ಕೊಂಡು ನಿಂತರು. ಆದ್ರ ಸೀತಾದೇವಿ ಏನ್ ಹೇಳಿದ್ಲು? ಸೀತಾದೇವಿ ಹೇಳ್ತಾಳೆ, ನಾನು ಮದುವೆ ಆಗಾದ್ರೆ ಇವನ್ನೇ ಮದುವೆ ಆಗೋದಂತ ಅಪ್ಪನ ಕಿವಿಗಳಿಗೆ ಹೋಗಿ ಹೇಳ್ತಾ ಇದ್ದ.
ಅಪ್ಪ ಬಂದು ಹೇಳ್ತಾ ಇದ್ದಾಳೆ, ಅಪ್ಪ ನಾನು ಮದುವೆ ಆಗೋದು ಇವನ್ನೇ ಮದುವೆ ಆಗೋದು. ತಲೆ ಕೆಟ್ಟೋಯ್ತು ಜನಕ ಮಹಾರಾಜರಿಗೆ. ಅಲ್ಲ, ಮದುವೆ ಆಗೋ ವ್ಯಕ್ತಿ ನಾ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಇವು ಮದುವೆ ಆಗುವಂತ ಈ ರಾಜಕುಮಾರಿ ಸೀತಾದೇವಿ ಹೇಳ್ತಾ ಇದ್ದಾರೆ ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೇಗ್ ಮಾಡೋದು ಅಂತ, ಯಾಕೆ ಮದುವೆ ಆಗ್ತೀನಿ ಅಂತ ಸೀತಾದೇವಿ ಹೇಳಿಲ್ಲ ಅಂತ. ಸಾಮಾನ್ಯವಾಗಿ ಸ್ತ್ರೀಯರು ಏನನ್ನು ಯೋಚಿಸ್ತಾರ ಮದುವೆ ಆಗುವಂತ ವ್ಯಕ್ತಿ ಬಗ್ಗೆ ಅಂದ್ರೆ, ಅವ ನನ್ನನ್ನು ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡಲಿ ಅಂತ, ಮತ್ತೆ ಅವನ ಹೃದಯದಲ್ಲಿ ಏನಿದೆ ಅದು ನೇರವಾಗಿ ಹೇಳಿ ಅಂತ, ಮತ್ತು ಅವ ಸೆಲ್ಫ್ ಕಂಟ್ರೋಲ್ ಆಗಿರ್ಬೇಕು, ಸ್ವಯಂ ನಿಯಂತ್ರಣದೊಳಗಿರಬೇಕು ಅನ್ನೋಂಥದ್ದನ್ನು ಸಾಮಾನ್ಯವಾಗಿ ಸ್ತ್ರೀಯರು ಯೋಚನೆ ಮಾಡ್ತಾರೆ. ಹಂಗ ಸೀತಾದೇವಿ ಯೋಚನೆ ಮಾಡಲು ರಾಮನ ನಡೆ ಕರೆಕ್ಟ್ ಇದೆ ಅಂತ. ರಾಮನ ನಡೆ ಅಂದ್ರೆ ಇಲ್ಲಿ ನಡೆ ಅಂದ್ರೆ ಅವನ ಗುಣಗಳ ಬಗ್ಗೆ ಹೇಳಕತ್ತ. ರಾಮ ನಡೀತಾನೆ. ರಾಮ ಯಾವಾಗ ಆ ಶಿವಧನುಸ್ಸಂದ್ರ ಪ್ರದಕ್ಷಿಣೆ ಮಾಡಿದಾರ, ಆ ಪ್ರದಕ್ಷಿಣೆ ಹಾಕ್ಬೇಕಾದಾಗ ಅವನ ವ್ಯಾಘ್ರಗತಿ ಅಂತ, ವ್ಯಾಘ್ರಗತಿ, ಸಿಂಹಗತಿ, ಗಜಗತಿ, ಅಶ್ವಗತಿ, ಸರ್ಪಗತಿ ಅವೆಲ್ಲವೂ ಕಂಡು ಬಂದುವಂತ. ಅಂದ್ರೆ ರಾಮ ನಡಿಬೇಕಾದ್ರೆ ಆಯಾ ಸ್ಟೈಲ್ ನಾವು ನಡೀತಾನಂತ. ಅಂದ್ರೆ ಅವ್ರು ನಡೆಯುವಂತ ಸ್ಟೈಲ್, ಪರಮಾತ್ಮ ನಡೆಯುವಂತ ಸ್ಟೈಲ್ ಆ ರೀತಿ ಇದೆ. ಅಷ್ಟೊಂದು ಸುಂದರವಾದ ವ್ಯಕ್ತಿ. ರಾಮನನ್ನು ನೋಡ್ತಾ ಇರ್ಬೇಕಾದ್ರೆ ನೋಡ್ತಾನೇ ಇರಬೇಕು ಅಂತ, ಕಣ್ಣು ಅಲ್ಲಿಂದ ಕಿತ್ಕೊಳ್ಳೋ ಬೇರೆ ಕಡೆಗೆ ಇನ್ನೊಂದು ನೋಡುವುದಿಲ್ಲ. ರಾಮನ್ ನೋಡ್ತಾ ಇದ್ರೆ ರಾಮನ್ನೇ ನೋಡ್ತಾ ಇರ್ಬೇಕು. ಹಂಗೆ ಸೀತಾದೇವಿ ಯಾವಾಗಲೂ ರಾಮನನ್ನ ನೋಡ್ತಾ ಇದ್ಲು. ರಾಮ ನನ್ನನ್ನು ರಕ್ಷಿಸ್ತಾನ. ಯಾಕೆ ರಕ್ಷಿಸ್ತಾನ? ಯಾಕಂದ್ರೆ ಇವ ಬಲವಾನ್ ಅದನ. ಯಾಕೆ ಬಲವಾನ ಅದನ? ಇಂಥವ ಶಿವಧನುಷನ್ನೇ ಎತ್ತಿದಾನ ಅಂತ. ಯಾರು ಶಿವಧನುಷನ್ನ ಎತ್ತಾ ಇದಾರ ಅಂದ್ರ ಯಾರು ಆಯುಧಗಳನ್ನ ಹಿಡಿತಾರ ಅವು ಆ ವ್ಯಕ್ತಿ ನಮ್ಮನ್ನ ರಕ್ಷಿಸ್ತಾರ ಅಂತ. ಎಬಿಲಿಟಿ ಟು ಎಕ್ಸ್ಪ್ರೆಸ್ ಏನಪ್ಪಾ ಅಂದ್ರೆ ನೇರವಾಗಿ ಹೇಳುದು, ತನ್ನ ಹೃದಯದಲ್ಲಿ ಏನಿದೆ ಅದನ್ನ ನೇರವಾಗಿ ಹೇಳೋದು. ನಾವು ಹೇಳಿದ ಅವ ಏನ್ ಹೇಳಿದ, ನಾನು ಇದನ್ನ ಎತ್ತದು ಅವಳನ್ನ ಮದುವೆ ಆಗ್ಬೇಕು ಅಂತ ಅನ್ನೋ ಸಲುವಾಗಿ ಎತ್ತಲಿಲ್ಲ. ಮತ್ತೆ ಯಾರ ಸಲುವಾಗಿ ಎತ್ತಿದ್ರು? ಅವನು ಚಾಲೆಂಜ್ ಇತ್ತು, ಅದ್ರ ಸಲುವಾಗಿ ಎತ್ತಿದೆ. ನಾನು ಇವಳನ್ನು ಮದುವೆ ಆಗೋದ್ ಸಲುವಾಗಿ ಎತ್ತಿಲ್ಲ ಅಂತ ನೇರವಾಗಿ ಹೇಳಿದವು. ಮತ್ತೆ ಸೆಲ್ಫ್ ಕಂಟ್ರೋಲ್ಡ್. ಹೇಗೆ ಸೆಲ್ಫ್ ಕಂಟ್ರೋಲ್ಡ್ ಅಂದ್ರೆ ಸ್ವಯಂ ನಿಯಂತ್ರಣ ಹೇಗೆ? ಸೀತಾದೇವಿ ಇಷ್ಟೊಂದು ಸೌಂದರ್ಯವತಿ, ಅವಳ ಸೌಂದರ್ಯ ನೋಡೇನ ಎಲ್ಲರೂ ಮೂರ್ಛೆ ಹೋಗ್ಬಿಡ್ತಿದ್ರು. ರಾಜಕುಮಾರರು ಎಲ್ಲರೂ ಬಂದಿದ್ರಲ್ಲ, ಅವಳ ಸೌಂದರ್ಯ ನೋಡ್ತಾನ ಮೋಹಿತರಾಗಿಬಿಡ್ತಿದ್ರು, ಸಂಮೋಹಿತರಾಗಿಬಿಡ್ತಿದ್ರು, ಸಂಮೋಹನ ಒಳಗಾಗಿಬಿಡ್ತಿದ್ರು. ರಾಮ ಅಷ್ಟೊಂದು ಸುಂದರವಾಗಿರುವಂತ ಸೀತಾದೇವಿ ನೋಡಿದ್ರು ಕೂಡ ತನ್ನ ಸ್ವಯಂ ನಿಯಂತ್ರಣದೊಳಗಿದ್ರು, ಅವರು ಸೆಲ್ಫ್ ಕಂಟ್ರೋಲ್ನೊಳಗಿದ್ರು. ತನ್ನ ವಾಣಿಗೆ ಸ್ಟ್ರಿಕ್ಟ್ ಆಗಿದ್ರು ಅವರು. ಇದನ್ನ ನೋಡಿ ಸೀತಾದೇವಿ ಎಲ್ಲ ಮದುವೆ ಆಗಿದಾರ, ಅದರ ಇವನ್ನೇ ಮದುವೆ ಆಗೋದು ಅಂತ. ಅದಕ್ಕೆ ಜನಕ ಮಹಾರಾಜರು ಮತ್ತು ವಿಶ್ವಾಮಿತ್ರರು ಮಾತಾಡಿದರು. ಸರಿ, ವಿಶ್ವಾಮಿತ್ರರು ಹೇಳಿದರು, ನೀವು ಮೆಸೆಂಜರ್ನ ಅಂದ್ರೆ ಮೆಸೇಜ್ ಸುದ್ದಿ ವಾಹಕರನ್ನ ಕಳಿಸ್ರಿ. ಸುದ್ದಿ ವಾಹಕರು ಅಂದ್ರೆ ಅವರು ಅಗದಿ ಸುದ್ದಿಯನ್ನು ತಗೊಂಡು ವೆರಿ ಫಾಸ್ಟ್, ಅಗದಿ ಫಾಸ್ಟ್ ಆಗಿ ಹೋಗ್ತಾ ಇದ್ರು. ಫಾಸ್ಟ್ ಅಂದ್ರೆ ಕುದುರೆಗಳನ್ನು ಓಡಿಸ್ತಾ, ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಕುದುರೆ ನಡೆಸುವಂತ ಒಂದು ವಿದ್ಯೆಯನ್ನು ಅವ್ರು ಕಲ್ತ್ಕೊಂಡಿದ್ರು. ಅಂತವ್ರ ಕಡೆಗೆ ಈ ಮೆಸೇಜ್ ಅನ್ನು ಕಳಿಸೋದು, ಅದು ಅಯೋಧ್ಯಕ್ಕೆ ಹೋಗಿ ಅದನ್ನ ಮೆಸೇಜ್ ಮುಟ್ಟಿಸೋದು. ಏನು? ಜನಕ ಮಹಾರಾಜರು ಕಳಿಸಿರುವಂತ ಸುದ್ದಿ ದಶರಥ ಮಹಾರಾಜರಿಗೆ ಇದನ್ನು ಸುದ್ದಿ ಮುಟ್ಟಿಸ್ಬೇಕು. ನಿಮ್ಮ ಮಗ ಶಿವಧನುಸ್ಸನ್ನು ಎತ್ತಿದ್ದಾರೆ, ಸೀತಾ ಸಮಯದಲ್ಲಿ ಸೀತೆಯನ್ನು ಗೆದ್ದಿದ್ದಾನೆ, ದಯವಿಟ್ಟು ಅವರ ಮದುವೆಗಾಗಿ ನೀವು ಬರಬೇಕು, ಶುಭಾಶೀರ್ವಾದಗಳೊಂದಿಗೆ ನೀವು ಬರಬೇಕು ಅಂತ ಜನಕ ಮಹಾರಾಜರು ಅವ್ರನ್ನ ಅಗದಿ ಪ್ರಾರ್ಥನೆ ಮೇರೆಗೆ ಅವನ್ನ ಪತ್ರ ಬರೆದಿದ್ರು. ಮೆಸೇಜ್ ತಗೊಂಡು ಹೋದ್ರು, ಅಯೋಧ್ಯೆ ಮುಟ್ಟಿದ್ರು, ಅದನ್ನ ಮುಗಿಸಿದ್ರು. ದಶರಥ ಮಹಾರಾಜರಿಗೆ ಖುಷಿ, ಎಲ್ಲದ ಖುಷಿ. ಯಾಕೆ ಖುಷಿ ಅಂದ್ರ ಮೊದಲು ಅವನಿಗೆ ಮಕ್ಕಳಿರ್ಲಿಲ್ಲ. ಆ ರಾಮ ಬಂದ ಮೇಲೆ ರಾಮನ ಒಂದು ದಿವ್ಯ ಪ್ರಭೆಗೆ ಇಡೀ ಅಯೋಧ್ಯ ಮಂಡಲ ಏನೈತಲ್ಲ, ಅಯೋಧ್ಯ ರಾಜ್ಯ ಏನದಲ್ಲ, ಅದೆಲ್ಲ ಖುಷಿಯಿಂದ ರಾಮ 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 ಎಲ್ಲಾ ಕಡೆ ರಾಮ ರಾಮ ಅಂತ ಹೇಳ್ತಿದ್ರು. ನಾಮದ ವರ್ಣನೆ ಎಲ್ಲಾ ಕಡೆಗೆ ಕೇಳಿಸ್ತಿತ್ತು. ದಶರಥನ ಕಿವಿಗೆ ರಾಮ ಅಂದಾಗ ಆನಂದ ಆಗ್ತಿತ್ತು. ರಮೇ ಇತೀತಿ ರಾಮ ಅಂತ ನೋಡ್ರಿ, ಆನಂದ ಕೊಡುವವನ ರಾಮ ಅಂತ ನಿಜವಾಗ.
ಆನಂದದ ಮೂರ್ತ ರೂಪ ರಾಮ. ರಾಮನ ಮದುವೆ, ರಾಮ ಕಲ್ಯಾಣ, ಸೀತಾ ಕಲ್ಯಾಣ, ಸೀತಾರಾಮ ಕಲ್ಯಾಣ ನಡೀತದಂತ ಶುಭ ಸುದ್ದಿ ಕೇಳಿಸ್ಕೊಂಡ ದಶರಥ ಮಹಾರಾಜ ಖುಷಿ. ಓಡ್ತಾ ಓಡ್ತಾ ಹೋಗ್ತಾನೆ. ಸ್ವತಃ ಆ ಸುದ್ದಿನ ಕಳಿಸ್ಲಿಕ್ಕೆ ಬೇರೆ ಸೇವಕಿಯರನ್ನು ಕಳಿಸ್ಬೋದಾಗಿತ್ತು. ಸ್ವತಃ ಕೌಶಲ್ಯಗೆ ಹೇಳಲಿಕ್ಕೆ ಸ್ವತಃ ರಾಜ ಓಡಿ ಹೋಗ್ತಾನೆ. ರಾಜ ಓಡಿ ಹೋಗಿ ಹೇಳ್ತಾನೆ, ನಿನ್ಗೆ ಗೊತ್ತಾ, ನಿನ್ನ ಮಗನ ಮದುವೆ ಇದೆ. ನನ್ನ ಮಗನ ಮದುವೆ, ರಾಮನ ಮದುವೆ. ಕೌಶಲ್ಯ ಹೇಳ್ತಾಳೆ. ಕೌಶಲ್ಯ ಭಾರಿ ಖುಷಿ ಆಗ್ತದೆ. ಕೌಶಲ್ಯ, ಕೈಕೇಯಿ, ಸುಮಿತ್ರ ಎಲ್ಲರಿಗೂ ತಿಳಿಸ್ತಾನ. ಪ್ರತಿಯೊಬ್ಬರಿಗೂ ಓಡೋಡಿ ಯಾರು ಹೋಗಿ ಹೇಳ್ತಾ ಇದಾರ, ದಶರಥ ಮಹಾರಾಜ ಓಡಿ ಹೋಗಿ ಹೇಳ್ತಾನೆ, ಸಣ್ಣ ಮಗನ ನನ್ನ ಮಗನ ಮದುವೆ, ರಾಮನ ಮದುವೆ. ಎಲ್ಲರೂ ತಯಾರಾಗ್ತಾರ. ತುರಂತ ಪುರದ ಜನರು, ಅಯೋಧ್ಯ ಜನರು ರಾಮನ ಮದುವೆ ನೋಡ್ಲಿಕ್ಕೆ ಅಯೋಧ್ಯದಿಂದ ಯಥೋಚಿತವಾಗಿ ರಾಮನಿಗೆ ಮದುವೆಗೆ ಏನೇನು ಕೊಡಬೇಕು ಅವನ್ನೆಲ್ಲ ಕೊಡೋದಕ್ಕೆ ಅವನ್ನೆಲ್ಲ ಗಂಟು ಮುಟ್ಟಿಗಳನ್ನು ಕಟ್ಕೊಂಡ್ರು. ಅವನು ಕಾಣಿಕೆಗಳನ್ನ ಕಟ್ಟಿಕೊಂಡ್ರು. ರಾಮನ ಮದುವೆಗೋಸ್ಕರ ರಾಜರು, ಮಂತ್ರಿಗಳು, ಸೇನಾಧಿಪತಿಗಳು, ಸೈನ್ಯ, ರಥ, ಆನೆಗಳು, ಒಂಟಿಗಳು ಮೂಲಕ ಮಿಥಿಲಾ ನಗರಕ್ಕೆ ಬರ್ಲಿಕ್ಕೆ ಬರುವುದನ್ನ ಕಾಯ್ತಾ ಇದ್ದಾರೆ. ಜನಕ ಮಹಾರಾಜ ಅರಮನೆಯ ಮೇಲ್ಗಡೆ ನಿಂತುಕೊಂಡು ನೋಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಇನ್ನು ಎಷ್ಟು ದೂರದಲ್ಲಿದ್ದಾರೆ. ಅಲ್ಲಡೆ ಅವರು ಅಲ್ಲೇ ಆ ಕಡೆಯಿಂದ ಮೆಸೆಂಜರ್ಸ್, ಅಲ್ಲಿಂದ ದೂತವಾಹಕರು ಅವರು ಓಡಿ ಬಂದು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ದೂರದಲ್ಲಿದ್ದಾರೆ. ರಾಜ ಮತ್ತು ರಾಣಿಯರು, ಜನಕ ಮಹಾರಾಜರು ಮತ್ತು ರಾಣಿ ಖುಷಿಯಿಂದ ನೋಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಇನ್ನೂ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅವಾಗ ವಿಶ್ವಾಮಿತ್ರರು ರಾಮನನ್ನ ಪರಿಚಯ ಮಾಡಬೇಕಾದಾಗ ಅಲ್ಲೇ ಶತಾನಂದರು ಇದ್ರು. ರಾಮನ ಬಗ್ಗೆ ಹೇಳಕತ್ತಾರ. ಇವ ರಾಮ ಏನಾರ ಧನುಷ್ ಎತ್ತನ ಅಂತ. ಈಗ ಅವಾಗ ವಿಶ್ವಾಮಿತ್ರರಿಗೆ ಜನಕ ಮಹಾರಾಜರು ಕೇಳ್ತಾರಲ್ಲ, ಅದಕ್ಕೆ ರಾಮನ ಒಂದು ವರ್ಣನೆ ಕೊಡ್ತಾರ. ರಾಮ ತಾಟಕಿ ರಾಕ್ಷಸರನ್ನು ಕೊಂದಾಕಿದ. ರಾಮ ಮರೀಚನ ಹೊಡೆದರು, ದೂರದ ಹೋಗಿ ಬಿದ್ದವಂತ. ಮಾರೀಚ ತಾಟಕಿಯನ್ನು ಹೊಡೆದದ್ದು, ಮರೀಚ ಬಿದ್ದಿದ್ರು. ಇದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಜನಕ ಮಹಾರಾಜರಿಗೆ ಖುಷಿ ಆಯ್ತು. ವಾ, ಏನ್ ಮಾಡಿ ಹಂಗೆ. ಆದ್ರ ಅಲ್ಲ ಶತಾನಂದ ನಿಂತ್ಕೊಂಡಿದ್ರಲ್ಲ ಆ ಋಷಿ, ಅವರು ಮುನಿಗಳು, ಅವರಿಗೆ ಅವ್ರ ಭಾವದಲ್ಲಿ ಏನೇನೂ ಬರೋಕಾಗ್ಲಿಲ್ಲ, ಯಾವುದನ್ನು ಕೇಳಿಸ್ಕೊಳಕ್ತಾ ಇರಲಿಲ್ಲ. ವಿಶ್ವಾಮಿತ್ರ ಹೇಳ್ತಾ ಇದಾರ, ಆದ್ರೂ ಏನೇನು ಕೇಳಿಸ್ಕೊಳಕ್ತಾ ಇರಲಿಲ್ಲ. ರಾಮನಿಗೆ ಅನಿಸ್ತು, ಇವ್ರೆಂತವ್ರು, ಇದು ಏನ್ ಹೇಳಿದ್ರು ಅವ್ರು ಏನು ಇದನ್ನ ತೋರಿಸ್ತಾ ಇಲ್ಲಲ್ಲ, ಯಾವ ಭಾವನೆಗಳನ್ನೇ ವ್ಯಕ್ತ ಮಾಡ್ತಾ ಇಲ್ಲಲ್ಲ ಅಂತ. ಅವಾಗ ಮುಂದ ವಿಶ್ವಾಮಿತ್ರರು ಹೇಳಿದ್ರು, ಬೇರೆ ಬೇರೆ ಜಾಗದೊಳಗೆ ಬೇರೆ ಬೇರೆ ರೀತಿ ಒಳಗೆ ಉದ್ಧಾರ ಮಾಡ್ತಾ ರಾಮ ಬೇರೆ ಕಡೆಯಿಂದ ನಡೀತಾ ಇಲ್ಲಿವರೆಗೆ ಬಂದ್ರು. ಏನ್ ಅದ್ರಲ್ಲಿ ಏನ್ ದೊಡ್ಡ ಮಹಾ ಆಯ್ತಂತ. ರಾಮ ಬಂದ, ರಾಮ ಲಕ್ಷ್ಮಣರು ಬಂದ್ರಂತ. ಒಬ್ಬರ ಆರ್ಡಿನರಿ ಒಬ್ಬ ಕೊಲೆ ಒಬ್ಬ ರಾಕ್ಷಸಿನ ಕೊಂದು ಹಾಕಿದ್ರು. ಅವರ 3000 ಮಂದಿ ಕರದೂಷಣ ರಾಕ್ಷಸರನ್ನ ಕೊಂದು ಹಾಕಿದ್ರು. ಅದನ್ನ ಇವನ್ನೆಲ್ಲ ಹೇಳೋದನ್ನ ಮೂಲಕ ಇದ್ರಾಗ ಏನ್ ದೊಡ್ಡದೈತಿ ಅಂತ, ಅಂತ ದೊಡ್ಡದು ಏನ್ ಕೆಲಸ ಇದೆ ಅಂತ ಅನ್ನೋ ಸಲುವಾಗಿ ಶತಾನಂದರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರಲ್ಲ. ಯಾವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಗೌತಮ ಆಶ್ರಮವನ್ನ ಬಂದ್ರು ರಾಮ ಲಕ್ಷ್ಮಣರು ಅಂತ. ಯಾವಾಗ ಗೌತಮ ಆಶ್ರಮಕ್ಕೆ ಬಂದ್ರು ಅಂತ ಕೇಳಿಬಿಡ್ಲೆ ಅವ್ರ ಕಿವಿ ನಿಮಿರಿದು. ಯಾರು? ಶತಾನಂದರು. ಅವಾಗ ಕೇಳಿಸ್ಕೊಳಕತ್ತರು. ರಾಮ ಅಲ್ಲಿ ಬಿದ್ದಿರುವ ಅಹಲ್ಯ ಕಲ್ಲಿಗೆ ರಾಮ ಪಾದ ಸ್ಪರ್ಶ ಮಾಡಿದರು. ಆ ಪಾದ ಸ್ಪರ್ಶದಿಂದ ಕಲ್ಲಾಗಿ ಬಿದ್ದಿರುವಂತ ಅಹಲ್ಯ ದೇವಿ ಉದ್ಧಾರ ಆಗಿ ಹೋತು. ಅವಳು ಭಗವದ್ಧಾಮಕ್ಕೆ ಹೊರಡು ಹೋದ್ಲು ಅಂತ. ಶತಾನಂದ ಇಲ್ಲೋಡ ಮೈ ರೋಮಾಂಚನಗೊಳ್ತು. ಯಾಕೆ ರೋಮಾಂಚನಗೊಳ್ತು? ಅದಕ್ಕೆ ಈಗ ಶತಾನಂದರು ಯಾರು ಅನ್ನೋದ್ರ ಬಗ್ಗೆ ಶತಾನಂದರು ಸ್ವತಃ ತಾವೇ ಹೇಳಿಕತ್ತಾರ. ಶತಾನಂದರು ಹೇಳ್ತಾರೆ, ನನ್ನ ತಾಯಿ ಉದ್ಧಾರ ಮಾಡಿದ್ರಿ ನೀವು. ಯಾರು? ಅಹಲ್ಯ ದೇವಿಯ ಮಗನೇ ನಾನು ಶತಾನಂದ. ಗೌತಮ ಋಷಿ ಆಶ್ರಮದಲ್ಲಿ ನಾನಿದ್ದೆ. ತಾಯಿ ಇರ್ಲಾರ್ದ ಅಂದ್ರೆ ತಾಯಿ ಕಲ್ಲಾಗಿ ಬಿದ್ದಿದ್ದಾಳ. ಪ್ರತಿದಿನ ಅವಳನ್ನ ಆ ಕಲ್ಲಿಗೆ ಪೂಜಾ ಮಾಡ್ತಾ ಇದ್ದೀನಿ, ಕಲ್ಲಿನ ಜೊತೆಗೆ ಮಾತಾಡ್ತಾ ಇದ್ದೀನಿ, ಕಲ್ಲಿನ ಜೊತೆಗೆ ಪ್ರತಿದಿನ ತೆಗೆದ ನಾನು. ಗೌತಮ ಮಹರ್ಷಿಗಳು ದೊಡ್ಡ ಮಹರ್ಷಿಗಳು, ಅವರ ಮಗ ಇವರು ದೊಡ್ಡ ಮಹರ್ಷಿಗಳು.
ಆದ್ರೂ ಕೂಡ ತಾಯಿಯ ಒಂದು ಒಡನಾಟ, ಆ ತಾಯಿ ಒಂದು ಪ್ರೇಮ, ಒಂದು ಮಮತೆ ನನಗೆ ಸಿಗಲಿಲ್ಲ. ಅವಳು ಕಳ್ಳಾಗಿ ಬಿದ್ಲು, ನಾವು ಏನೂ ಮಾಡ್ಲಿಕ್ಕಾಗಲಿಲ್ಲ ತಾಯಿಗೆ ಆಗಿ. ಆ ತಾಯಿಯ ಉದ್ಧಾರ ಮಾಡಿದ್ರಿ ನೀವು ಅಂತ ಆ ಕರುಣೆ ತೋರಿದರೆ, ರಾಮ ಕರುಣೆ ತೋರಿದ, ರಾಮ ಪೌರುಷ ತೋರಿಸಿದ ಬಗ್ಗೆ ವಿಶ್ವಾಮಿತ್ರರು ಉಲ್ಲೇಖ ಮಾಡಿದ್ರು. ರಾಮ ಪೌರುಷ ತೋರಿಸೋದ್ರನ್ನ ಉಲ್ಲೇಖ ಮಾಡಿದ್ರು. ಆದ್ರೆ ಅದ್ರ ಕಡೆಗೆ ಅವ್ರಿಗೆ ಅಷ್ಟೊಂದು ಕಿವಿಗೊಡಲಿಲ್ಲ. ಯಾವಾಗ ರಾಮ ಕರುಣೆ ತೋರಿದ್ರು, ಕೃಪೆ ತೋರಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ರು, ಅವ್ರು ರೋಮಾಂಚಿತಗೊಂಡ್ರು. ಯಾರು? ಶತಾನಂದರು. ಅವಾಗ ರಾಮನ ಗ್ಲೋರಿಫೈ ಮಾಡ್ಲಿಕ್ಕಿದ್ರು, ನನ್ನ ತಾಯಿ ಉದ್ಧಾರ ಮಾಡಿದ್ರಿ ನೀವು ಅಂತ. ಯಾರು? ಅವಾಗ ರಾಮನ ಬಗ್ಗೆ ಅವರಿಗೆ ಪ್ರೇಮ ಉತ್ಪನ್ನ ಆಯ್ತು, ಭಕ್ತಿ ಉತ್ಪನ್ನ ಆಯ್ತು. ಹಿಂಗ ರಾಮನ ಒಂದು ಕಲ್ಯಾಣೋತ್ಸವಕ್ಕ ಸ್ವತಃ ಶತಾನಂದರು, ವಿಶ್ವಾಮಿತ್ರರು, ಇವಾಗ ಆಲ್ರೆಡಿ ದಶರಥ ಮಹಾರಾಜ, ವಶಿಷ್ಠರು, ಭರತ, ಶತ್ರುಘ್ನ, ಆಲ್ರೆಡಿ ಲಕ್ಷ್ಮಣ ಅವ್ರ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಪುರದ ಜನರು, ಅಯೋಧ್ಯ ಜನರು, ಆಳು ಕಾಳು ದನಕರುಗಳು, ಮತ್ತೆ ದೇಣಿಗೆಯಾಗಿ ಕೊಡ್ಲಿಕ್ಕೆ ತಂದಿರುವಂತ ಗೋ ಸಂಪತ್ತು, ಮತ್ತೆ ಗಜಪಡೆ, ಗಜೆ, ಆಕಳ, ಕುದುರೆಗಳು, ಒಂಟಿಗಳು, ಅವಕ್ಕೆಲ್ಲವಕ್ಕೂ ಅವಕ್ಕೆ ಯಾವ ರೀತಿ ಉಪಚಾರಗಳನ್ನು ಮಾಡಿದಾರೆ ಅಂದ್ರೆ, ರಾಮನಿಗೆ ಯಾವ ರೀತಿ ಉಪಚಾರ ಮಾಡ್ತಾ ಇದ್ದಾರೆ ಆ ರೀತಿ ಅವಕ್ಕೂ ಉಪಚಾರ ಮಾಡಿದ್ದಾರೆ. ಇಷ್ಟೊಂದು ಪ್ರೇಮಪೂರ್ವಕವಾಗಿ ಅವನ್ನ ರಕ್ಷಣೆಗೊಳಿಸಿದ್ರು. ಯಾಕಂದ್ರೆ ರಾಮನ ಮದುವೆಗಾಗಿ ಬಂದವರು, ರಾಮನ ಮದುವೆಗಾಗಿ ಬಂದವರು. ನೋಡ್ರಿ, ರಾಮಾನುಚಾರ್ಯರ ಒಂದು ಜೀವನಿ ಒಳಗೆ ನಾವು ನೋಡ್ತೇವೆ. ಒಂದು ಫಸ್ಟ್ ಟೈಮ್ ನಾವು ಹೇಳಿದ್ರ ಮೂಲಕ ಆಲ್ರೆಡಿ ಟೈಮ್ ಆಗ್ಲಿಕ್ಕತ್ತಿದೆ. ರಾಮಾನುಚಾರ್ಯರು ಒಬ್ಬರ ಶಿಷ್ಯರ ಮನೆಗೆ ಹೋದ್ರಂತೆ. ಒಬ್ರು ಎರಡು ರೀತಿ ಶಿಷ್ಯರಿದ್ರು. ಒಬ್ರು ಬಡವರಾಗಿರುವಂತ ಶಿಷ್ಯ, ಇನ್ನೊಬ್ರು ಬಹಳ ಶ್ರೀಮಂತರವಾಗಿರುವಂತ ಶಿಷ್ಯರು. ಮೊದಲು ಅವರು ಶಿಷ್ಯರಿಗೆ ಕಳಿಸಿದ್ರು, ನಾವು ಬಂದೀವಿ ಅಂತ ಹೇಳಪ್ಪ. ಯಾರ ಮನೆಗೆ ಹೋಗ್ಬೇಕು? ನೀವು ಹೋಗ್ರಿ, ಯಾರು ಶ್ರೀಮಂತರ ಶಿಷ್ಯರ ಮನೆಗೆ ಹೋಗಿ. ಅವ್ರು ಶ್ರೀಮಂತರ ಶಿಷ್ಯರ ಮನೆಗೆ ಹೋದ್ರು. ಇಲ್ಲ, ಗುರು ಮಹಾರಾಜರು ಬಂದಿದ್ದಾರೆ, ಗುರು ಮಹಾರಾಜರು ರಾಮಾನುಚಾರ್ಯರು ಬಂದಿದ್ದಾರೆ ಅಂತ. ಹೌದಾ ರಾಮಾನುಚಾರ್ಯರು ಬಂದಿದ್ದಾರೆ, ಒಳ್ಳೇದು ಮಾರೆ, ಒಳ್ಳೇದು ಅಂತ. ಅವ್ರು ಇಷ್ಟೊಂದು ಬಿಜಿ ಆದ್ರು ಮನೆಯೊಳಗ, ಮನಿ ಕ್ಲೀನಿಂಗ್ ಮಾಡೋದ್ರಾಗ. ರಾಮಾನುಚಾರ್ಯ ಬರ್ತಾರೆ ನಮ್ಮ ಮನೆಗೆ, ಅದನ್ನ ಕ್ಲೀನ್ ಮಾಡ್ಬೇಕು, ಇದನ್ನ ಕ್ಲೀನ್ ಮಾಡ್ಬೇಕು, ಅದಕ್ಕೆ ಅಲ್ಲೇ ಸೋಫಾ ಸೆಟ್ ಇಡಬೇಕು, ಇಲ್ಲಿ ಇದನ್ನ ಇಡಬೇಕು, ಅವ್ರು ಬಂದಾಗ ಈ ರೀತಿ ಮಾಡ್ಬೇಕು, ಆಹಾರ ಇಡಬೇಕು, ಇದನ್ನ ಮಾಡ್ಬೇಕು ಅದ್ರೊಳಗೆ ಎಂಗೇಜ್ ಆಗಿ ಹೋಗ್ಬಿಟ್ರು. ಬಂದವ್ರು ಯಾರು ಬಂದಿದ್ರಲ್ಲ ಅವ್ರ ಕಡೆಗೆ ಅವ್ರ ಲಕ್ಷಣ ಕೊಡ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಿನ ಅವ್ರು ಮೆಸೇಜ್ ಕೊಟ್ಟು ಅವ್ರು ವಾಪಸ್ ಹೋದ್ರು. ವಾಪಸ್ ಹೋಗಿ ಗುರು ಮಹಾರಾಜರಿಗೆ ಹೇಳಿದ್ರಂತೆ, ಹೀಗೀಗ ಅವರೆಲ್ಲ ವ್ಯಸ್ತ ಆದ್ರು ಅಂತ. ಸರಿ, ಇವಾಗ ನೀವು ಬಡವಾಗಿರುವಂತ ಶಿಷ್ಯರ ಮನೆಗೆ ಹೋಗ್ರಿ ಅಂತ. ಅವ್ರ ಮನೆಗೆ ಹೋದ್ರಂತೆ. ಗುರು ಮಹಾರಾಜರು ಬಂದಿದ್ದಾರೆ, ಬನ್ನಿ ಮಹಾರಾಜ, ನೀವು ಬನ್ನಿ, ನೀವು ಕುತ್ಕೊಳ್ಳಿಕ್ಕೆ ಚಾಪೆ ಕೊಟ್ರು. ಅವ್ರ ಕಡೆಗೆ ಯಾವ ಕುರ್ಚಿ ಇಲ್ಲ, ಏನಿಲ್ಲ. ಹುಲ್ಲಿನಿಂದ ಮಾಡಿರುವಂತ ಚಾಪೆ ಮೇಲೆ ಕುಂದ್ರಿಸಿದ್ರು. ನೀರು ತಮ್ಮಂದು ಕೊಟ್ರು, ಎಳೆ ನೀರು ತಮ್ಮಂದು ಕೊಟ್ರು. ಮನೆಯಿಂದ ಏನೇನು ಮಾಡ್ಲಿಕ್ಕಾಗ್ತದೆ, ದೇವರಿಗೆ ಅರ್ಪಣೆ ಮಾಡಿರು ಹೂ ತಮ್ಮಂದು ಅವ್ರಿಗೆ ಕೊಟ್ರು. ಹೀಗೆ ಇಷ್ಟೊಂದು ಖುಷಿಯಿಂದ ಅವ್ರ ಮನೆಯಲ್ಲಿ ಏನಿದೆ ಅದನ್ನ ಪ್ರೇಮದಿಂದ ಪೂರ್ವಕ ಅರ್ಪಣೆ ಮಾಡಿದ್ರು. ನೀವು ಬಂದಿದ್ದೀರಿ ಅಂದ್ರೆ ನಮ್ಮ ಮನೆಗೆ ನೀವು ಗುರು ಮಹಾರಾಜರೇ ಬಂದಂಗ ಆಗೈತೆ. ಈಗ ನೀವು ಬಂದಿದ್ದೀರಿ ಬಹಳ ಖುಷಿಯಿಂದ. ಅವ್ರು ಇಷ್ಟೊಂದು ಅವ್ರನ್ನ ನೋಡ್ಕೊಂಡ್ರಂದ್ರೆ, ಅಷ್ಟೊಂದು ನೋಡ್ಕೊಂಡ್ರು. ಅದನ್ನ ಬಂದು ರಾಮಾನುಚಾರ್ಯರ ಮುಂದೆ ಹೇಳಿದ್ರು, ಮಹಾರಾಜರು ಹೀಗೀಗೆ ಆಯ್ತು ಅಂತ. ಹಾಗಾದ್ರೆ ಯಾರ ಮನೆಗೆ ಹೋಗ್ಬೇಕು ಹೇಳಾದ್ರೆ, ನಾವು ಮಹಾರಾಜರಿಗೆ ಶಿಷ್ಯರು ಹೇಳ್ತಾರೆ, ಬಡ ಶಿಷ್ಯನ ಮನೆಗೆ ಹೋಗ್ಬೇಕು ಅಂತ. ಅಂದ್ರೆ ಅವನ ಹೃದಯ ದೊಡ್ಡದಂತ. ನಮ್ಮ ಐಶ್ವರ್ಯದಿಂದ ನಾವು ಗುರುಗಳನ್ನಾಗಲಿ ಭಗವಾನನ್ನಾಗಲಿ ಮೆಚ್ಚಿಸ್ಲಿಕ್ಕೆ ಆಗುದಿಲ್ಲ. ಆ ಐಶ್ವರ್ಯ ಭಗವಾನನ ಸೇವೆಗಾಗಿ ಉಪಯೋಗ ಆದಾಗ ಮಾತ್ರ ಭಗವಾನನ ಮೆಚ್ತಾನಂತ. ಐಶ್ವರ್ಯವಂತವರು ಭಕ್ತರಲ್ಲ, ಭಕ್ತರು. ಆದ್ರ ಅವರ ಐಶ್ವರ್ಯ ಪರಮಾತ್ಮನ ಸೇವೆಗಾಗಿ ವಿನಿಯೋಗ. ಆ ವಿನಿಯೋಗ ಆಗ್ಲಾರ್ದನ್ನ ಐಶ್ವರ್ಯ ಅದು ಒಂದು ಬೋಜ್ ಆಗ್ತತಿ, ಭಾರವಾಗಿರುವಂತ ವಸ್ತುಗಳಾಗ್ತತಿ ಅಂತ. ಹಿಂಗ ಜನಕ ಮಹಾರಾಜ ಬಂದಿರುವಂತ ಪ್ರತಿಯೊಂದು ಪಕ್ಷಿ ಪಶುಗಳು ಏನ್ ಬಂದಿದಾವಲ್ಲ ಅಯೋಧ್ಯದಿಂದ, ಅವಕ್ಕೆಲ್ಲ ಟ್ರೀಟ್ ಮಾಡ್ತಾ ಇದಾರೆ. ಪರ್ಸನಲಿ ಬಂದು ಕೇಳ್ತಾ ಇದಾರೆ, ಅವಕ್ಕೆ ಹುಲ್ಲು ಹಾಕಿದಿರಿ, ಅದಕ್ಕೆಲ್ಲ ನೀರೆಲ್ಲ ಕೊಟ್ಟಿದಿರಿ, ಅದನ್ನ ಕಾಯುವಂತ ಏನು ಗೋಪಾಲರಾಗ್ಲಿ ಅಥವಾ ಗಜಪಟ್ಟಿಯದವರಾಗ್ಲಿ ಅಥವಾ ಒಂಟೆಯನ್ನು ನೋಡ್ಕೊಳ್ಳುವಂತ ವ್ಯಕ್ತಿಗಳಾಗ್ಲಿ, ಅವ್ರಿಗೆಲ್ಲ ನೀವು ಸರಿಯಾದ ಟೈಮಿಗೆ ಆಹಾರ ಪದಾರ್ಥಗಳು ಅವ್ರಿಗೆಲ್ಲ ಸಿಕ್ಕಿದಾವೋ, ಅವ್ರು ಮಲಗಲಿಕ್ಕೆ ವಸತಿ ವ್ಯವಸ್ಥೆ ಸರಿ ಇದೆಯೋ, ಅವ್ರ ಹಾಸಿಗೆಗಳಲ್ಲಿ ಹೆಂಗಿದೆ,
ಅದನ್ನೆಲ್ಲ ಸ್ವತಃ ರಾಜ ಸ್ವತಃ ಬಂದೆಲ್ಲ ನೋಡ್ತಾ ಇದ್ರಂತೆ. ಅವ್ರನ್ನೆಲ್ಲ ಪರ್ಸನಲಿ ಅಂದ್ರೆ ಅವ್ರನ್ನೂ ಕೂಡ ರಾಮನ ಒಂದು ಪ್ರತಿನಿಧಿಗಾಗಿ ಕಾಣ್ಲಿಕ್ಕಂತಾರ. ಹಿಂಗ ಅವನ್ನೆಲ್ಲವನ್ನು ಸುಸಜ್ಜಿತಗೊಳಿಸಿಕೊಂಡಿದ್ರು. ಹಿಂಗ ಸೀತಾದೇವಿಯ ಒಂದು ಸ್ವಯಂವರ ನಡೀತದ. ಸ್ವಯಂವರ ನಡೆದ ಹೊತ್ನಾಗ ರಾಮ ಬಹಳ ಎತ್ತರವಾದ ವ್ಯಕ್ತಿ, ಸೀತಾ ಮಾತ ಒಂದು ಸ್ವಲ್ಪ ಕುಳ್ಳಿದ. ಅಂದ್ರೆ ರಾಮನ ಒಂದು ಗಾತ್ರಕ್ಕ ಸ್ವಲ್ಪ ಹೈಟ್ ಕಮ್ಮಿ ಇದ್ಲು. ರಾಮನ ಕೊರಳಿಗೆ ಹಾರ ಹಾಕಬೇಕು. ಹೆಂಗ್ ಹಾಕೋದು? ಈಗ ಹಾರ ಹಾಕೋದು ಅವಳಿಗೆ ಒಳ್ಳೆ ಚಿಂತೆ, ನಾ ಏನ್ ಮಾಡೋದು, ಹಾರ ಹಾಕೋದು ಹೇಗೆ ಅಂತ. ಇದನ್ನ ಲಕ್ಷ್ಮಣ ಗ್ರಹಿಸಿದ. ಓ, ಸೀತಾಮಾತನಿಗೆ ಕಷ್ಟ ಆಗ್ತದೆ, ಏನ್ ಮಾಡೋದು ಅಂತ. ರಾಮನ ಬಗ್ಸೋದು ಹೇಗೆ? ಅದಕ್ಕೆ ಲಕ್ಷ್ಮಣ ಬಂದು ಏನ್ ಮಾಡಿ ರಾಮನ ಪಾದ ನಮಸ್ಕಾರ ಮಾಡಿದ. ರಾಮನ ಪಾದ ನಮಸ್ಕಾರ ಮಾಡಿದ ಕೂಡಲೇ ರಾಮ ಏನ್ ಮಾಡಿದ, ಲಕ್ಷ್ಮಣನ ಹಿಂಗ ಮೇಲೆ ಎತ್ತಬೇಕಲ್ಲ, ಅವ್ರ ಭುಜ ಹಿಡ್ಕೊಂಡು ಹಿಂಗ ಮೇಲೆ ಎತ್ತಬೇಕಾದಾಗ, ಹಿಂಗ ನಮಸ್ಕಾರ ಮಾಡ್ಬೇಕಾದಾಗನ ಸೀತಾದೇವಿ ಏನ್ ಮಾಡಬಲ್ಲ, ಪಕ್ಕಕ್ಕನ ಬಂದಾಕೆ ಆ ಕೊರಳಿಗೆ ಹಾರ ಹಾಕಿರುವಂತ. ಸೀತಾ ಆ ಕೊರಳಿಗೆ ಹಾರ ಹಾಕಿದ್ರು. ಈ ರೀತಿ ಸೀತಾ ಸ್ವಯಂವರ ನಡೀತು. ರಾಮನ ಮದುವೆ ನಡೀತು. ಅಲ್ಲಿ ನೆರೆದಿರುವಂತ ಅಯೋಧ್ಯ ಜನರು ರಾಮನನ್ನು ನೋಡ್ತಾರ, ರಾಮನ ಒಂದು ಸುಂದರತೆಯನ್ನು ನೋಡ್ತಾರ. ಅವ್ರು ಹೇಳ್ತಾರೆ, ಹೇ ಭಗವಾನ್, ಇವು ಎರಡ ಕಣ್ಣೆ ಕೊಟ್ಟಿಯಲ್ಲೋ, ಯಾಕೆ 2 ಕಣ್ಣು ಕೊಟ್ಟೆ ಅಂತ. 1000 ಕಣ್ಣು ಕೊಡ್ಬೇಕಾಯ್ತು ನನಗೆ ಇವನ್ನೆಲ್ಲ ನೋಡುವಂಥದ್ದು. ಈಗ ಸೀತಾ ಮತ್ತು ರಾಮನ ನೋಡುವಂಥದ್ದು 1000 ಕಣ್ಣುಗಳು ಬೇಕು, ಬರೇ 2 ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ವೋ. ಭಗವಾನಿಗೆ ಹೇಳ್ತಾರೆ, 2 ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು 1000 ಕಣ್ಣು ಬೇಕಂತ. ಅಯೋಧ್ಯ ಜನರು ಸೀತಾದೇವಿ ನೋಡ್ಲಿಕ್ಕತ್ತಾರ. ಮತ್ತೆ ಈ ವೈದೇಹಿಪುರದ ಜನರು, ಜನಕ ಮಹಾರಾಜರ ರಾಜ್ಯದ ಜನರು ರಾಮನನ್ನು ನೋಡ್ತಾ ಇದಾರೆ. ಕಣ್ಣು ಬಿಟ್ಟು ಕಣ್ಣು ನೋಡ್ತಾ ಇದಾರೆ. ನೋಡ್ತಾನೆ ಇರ್ಬೇಕು ಅನ್ನೋಂಥ ಆ ಯುಗಲ ಜೋಡಿ, ಆ ರೂಪ ನೋಡ್ರಿ. ಪರಮಾತ್ಮನ ಒಂದು ಕನ್ಸರ್ನ್. ಅವರು ಸೀತಾದೇವಿ ಬೇರೆ ಯಾರು ಅಲ್ಲ, ಸ್ವತಃ ಸ್ವಯಂ ಭಗವಾನ್ ಸ್ತ್ರೀ ರೂಪದಲ್ಲಿ ಇರುವಂತ. ಯಾರನ್ನು ನೋಡಿದ್ರು ಕೂಡ ಭಗವಾನನೇ ನೋಡ್ತಾ ಇದ್ರು. ಅದಕ್ಕೆ ಮದುವೆ ಮಾಡೋದು ಅದರ ಸೀತಾ ಸ್ವಯಂವರ ಅಂದ್ರೆ ಸೀತಾ ಕಲ್ಯಾಣ ಮಾಡ್ಬೇಕಂತ. ಅಂದ್ರೆ ಪರಮಾತ್ಮನ ಮದುವೆ ಮಾಡೋದ್ರ ಮೂಲಕ ನಾವು ಖುಷಿ ಪಡ್ಬೇಕಂತ. ಈಗ ನಾವು ತಿರುಪತಿಗೆ ಹೋದ್ರೆ ಅಲ್ಲೇ ಲಕ್ಷ್ಮೀ ವೆಂಕಟೇಶ್ ಕಲ್ಯಾಣ ಮಾಡ್ತಾರ. ಲಕ್ಷ್ಮೀ ಮತ್ತು ಅಂದ್ರೆ ತಿರುಪತಿಯ ಬಾಲಾಜಿಯನ್ನು ಕಲ್ಯಾಣ ಮಾಡುವಂಥದ್ದು, ಈ ಸೀತಾ ಕಲ್ಯಾಣ ಮಾಡುವಂಥದ್ದು, ರುಕ್ಮಿಣಿ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಾಡುವುದು. ಅಂದ್ರೆ ಕಲ್ಯಾಣ ಪರಮಾತ್ಮನ ಮದುವೆ ಮಾಡೋದ್ರಿಂದ ನಮಗ ಕೃಪೆ ಆಗ್ತದೆ. ಯಾಕೆ? ಆ ಮದುವೆ ಮಾಡೋದ್ರಲ್ಲಿ ಪರಮಾತ್ಮ ಅಗ್ದಿ ಕೃಪಾಳು ಆಗಿರ್ತಾರೆ. ಯಾರಿಗೆ ಏನು ಬೇಕು ಅದನ್ನೆಲ್ಲ ಕರುಣಿಸ್ತಾರೆ. ಅವರ ಒಂದು ಕೃಪೆಗೆ ಪಾತ್ರರಾಗ್ತಾರಂತೆ. ಅದಕ್ಕೆ ಸೀತಾ ಸ್ವಯಂವರದಲ್ಲಿ ರಾಮ ಮತ್ತು ಸೀತೆಯರ ಒಂದು ಮದುವೆ ನಡೀತಾ ಇದೆ, ಅದ್ದೂರಿಯಾಗಿ ನಡೀತಾ ಇದೆ. ಹಿಂಗ ಸೀತಾನನ್ನ ರಾಮನಿಗೆ ಕೊಟ್ರು. ಇಲ್ಲಿ ದಶರಥ ಮತ್ತು ಕುಲಗುರುಗಳಾದ ವಸಿಷ್ಠರು ಮತ್ತು ಜನಕ ಮಹಾರಾಜರ ಕುಲಗುರುಗಳಾದ ಶತಾನಂದರು ಮತ್ತು ವಿಶ್ವಾಮಿತ್ರರು ಸೇರಿ ಮದುವೆ ಮಾಡೋದಾದ್ರೆ ಒಂದೇ ಮದುವೆ ಮಾಡೋದು ಬೇಡ, 4 ಮಂದಿ ಮದುವೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಮದುವೆನೂ ಕೂಡ ಆಗ್ಬೇಕು. ಅದಕ್ಕೆ ಹೇಳಿದರು, ಶಿರಧ್ವಜ ಹೇಳಿದರು, ಅಂದ್ರೆ ಜನಕ ಮಹಾರಾಜರು ಹೇಳಿದರು, ಆಯ್ತು ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಹೋಗಿ ಕುಶಧ್ವಜನ ಜೊತೆಗೆ ಮಾತಾಡ್ತಾರೆ. ನೋಡಪ್ಪ, ನಾನು ಹಿಂಗ ನನ್ನ ಮಗಳನ್ನ ಸೀತಾದೇವಿ, ನನ್ನ ದೊಡ್ಡ ಮಗಳಾದ ಸೀತಾದೇವಿಯನ್ನ ರಾಮನಿಗೆ ನಾನು ಕೊಟ್ಟಿದ್ದೀನಿ. ನನ್ನ ಮಗಳು ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗಳು ಯಾರೋ ಊರ್ಮಿಳ, ನನ್ನ ಲಕ್ಷ್ಮಣನಿಗೆ ನಾನು ವಹಿಸ್ತೇನೆ. ನಿನ್ನ ಮಕ್ಕಳಾದವರು ಯಾರೋ ಮಾಂಡವಿ ಮತ್ತು ಶ್ರುತಕೀರ್ತಿ ಏನದರಲ್ಲ, ಅವಳನ್ನು ಭರತ ಮಹಾರಾಜನಿಗೆ ಮತ್ತು ಶತ್ರುಘ್ನರಿಗೆ ಮದುವೆ ಮಾಡಿಕೊಡೋದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಅಣ್ಣ, ನೀ ಹೇಳಿದ್ದನ್ನು ನಾನು ಪಾಲಿಸ್ತೇನೆ. ಅಂದ್ರೆ ಬೇರೆ ವಾಕ್ಯಗಳನ್ನು ಹೇಳೋದನ್ನು ನಾನು ಪಾಲಿಸ್ತೇನೆ, ಶಿರಬಾಗಿ ಭಾಗಿಸ್ತೇನೆ ಅಂತ ನೀವು ಹೇಳಿದ್ದು. ನೀವು ತಗೊಂಡಿರುವಂತ ಡಿಸಿಷನ್ ಏನೈತಲ್ಲ, ಅದು ಅತ್ಯುನ್ನತವಾಗಿರುವಂಥದ್ದು ಡಿಸಿಷನ್, ನಿರ್ಣಯ. ನಾ ಅವ್ರಿಗೆ ಬಂದು ಅವರು ವಿಶ್ವಾಮಿತ್ರರಿಗೆ, ವಸಿಷ್ಠರಿಗೆ, ಶತಾನಂದರಿಗೆ ನಮಸ್ಕಾರ ಮಾಡ್ತಾರೆ. ಯಾರು? ಕುಶಧ್ವಜ ನಮಸ್ಕಾರ ಮಾಡಿ, ನನ್ನ ಒಪ್ಪಿಗೆ ಇದೆ ಅಂತ. ಆ ಒಪ್ಪಿಗೆ ಇದೆ, ನನ್ನ ಒಪ್ಪಿಗೆ ಇದೆ ಅಂತ ಅಷ್ಟೇ ಅಲ್ಲ, ಅವರು ಮಕ್ಕಳನ್ನ ಕೇಳ್ತಾರ. ಅವ್ರು ಯಾರನ್ನ? ರಾಜಕುಮಾರಿಯರನ್ನ ಹೋಗಿ ಕೇಳ್ತಾರ, ಅಮ್ಮ ನಾವು ಹೀಗೆ ಮದುವೆ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ, ಹೀಗೆ ಇದೆ, ನೀವು ಒಪ್ಪಿಕೊಳ್ತೀರಾ ಅಂತ. ಅವ್ರು ಅಗ್ದಿ ಮನಪೂರ್ವಕವಾಗಿ ಒಪ್ಕೊಂಡ್ರಂತೆ.
ಅಪ್ಪ ನಮ್ಗೆ ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ಅಂತ, ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸಿನೊಳಗಿರುವಂತ ಆಶೆನ ನೀನೇ ವ್ಯಕ್ತ ಮಾಡಿದೆಯಾ, ಅದ್ಭುತ ಅಂತ ಅವರು ಒಪ್ಕೊಳ್ತಾರೆ. ಆಮೇಲೆ ರಾಣಿಯರು ಒಪ್ಕೊಂಡಿರೋದು. ಅವರೆಲ್ಲರನ್ನು ಆದ್ಮೇಲೆ ರಾಮನನ್ನು ಸೀತಾನನ್ನು ರಾಮನಿಗೆ ಮದುವೆ ಮಾಡಿಕೊಡ್ತಾರೆ. ಊರ್ಮಿಳನನ್ನು ಲಕ್ಷ್ಮಣನಿಗೆ, ಮಾಂಡವ್ಯ ಭರತನಿಗೆ, ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ ಮದುವೆ ಮಾಡಿಕೊಡ್ತಾರೆ. ಯಾವಾಗ ಈಗ ನೋಡಿ ಮದುವೆ ಆಗ್ಬೇಕಾದ್ರೆ ಕನ್ಯಾದಾನ ಅಂತ ಆಗ್ತದೆ. ಕನ್ಯಾದಾನ ಮಾಡುವಂತ ಒಂದು ಕನ್ಯಾದಾನದ ಒಂದು ಪದ್ಧತಿ ಒಳಗ ಅಕ್ಕಿ ಕಾಳ ಹಾಕ್ತಾರೆ ತಲೆ ಮೇಲೆ. ಅಕ್ಕಿ ಕಾಳ ಅಷ್ಟೊಂದು ಶುಭ ಸೂಚಕಗಳು. ಮತ್ತೆ ನಂತರ ಅದೆಲ್ಲ ಮುಗಿದಾದ್ಮೇಲೆ ಮನೆಗೆ ಕಳಿಸಿ ಕೊಡಬೇಕಾದಾಗ ಅಕ್ಕಿ ಕಾಳನ್ನ ಯಾರು ಕನ್ಯಾ ಇರ್ತಾಳ ಅವಳ ಅಕ್ಕಿ ಕಾಳನ್ನು ತಗೊಂಡು ಅವಳ ಹಿಂದ್ಗಡೆ ಹಿಂಗ ಚೆಲ್ತಾಳ. ಆ ಚೆಲ್ಲುವಂಥದ್ದು ಏನಪ್ಪ, ಈ ರೀತಿ ಚೆಲ್ಲುವಂಥದ್ದು ಏನು ಅಂತ ಕೇಳಿದಾಗ, ಕನ್ಯಾದಾನ ಮಾಡಿರುವಂತ ವ್ಯಕ್ತಿ ಏನಿದಾರಲ್ಲ ಅವರು ನಿರಾಸಕ್ತರಾಗ್ಲಿ ಅಂತ. ಅದಕ್ಕೆ ನಿರಾಸಕ್ತ, ಇಷ್ಟರವರೆಗೆ ನನ್ನ ಮಗಳು ಅಂತಂದ ಆಸಕ್ತಿಯಿಂದ ಇದ್ರಿ, ಈಗ ನಿನ್ನ ಮಗಳಲ್ಲ ನಾನು ರಾಮನ ಪತ್ನಿ. ಆದ್ರಿಂದ ನೀನು ನಿರಾಸಕ್ತರಾಗ್ರಿ ಅಂತ. ಅಟ್ಯಾಚ್ಮೆಂಟ್ ಬೇಡ, ಇನ್ನು ಡಿಟ್ಯಾಚ್ಮೆಂಟ್ ಆಗಲಿ ಅನ್ನುವಂಥದ್ದನ್ನು ಉದ್ದೇಶಿಸ್ತದೆ. ಅಂತ ಜ್ಞಾನವನ್ನು ಕೊಡ್ತದೆ ಅಂತದ್ದು ಆ ಅಕ್ಕಿ ಕಾಳು. ಇನ್ನ ತವರ ಸಂಸ್ಕೃತಿಯನ್ನು ಬಿಟ್ಟು, ಅಂದ್ರೆ ಈಗ ತಾಯಿ ಮನೆಯ ಒಂದು ಸಂಸ್ಕೃತಿ ಬಿಟ್ಟು ಇನ್ನೊಂದು ಹೊಸ ಸಂಸ್ಕೃತಿಯನ್ನ ಅಡಾಪ್ಟ್ ಮಾಡಬೇಕು. ಮತ್ತೊಂದು ಹೊಸ ಮನೆಗೆ ಹೋಗ್ಬೇಕು ನಾನು, ಅವರ ಮನೆಯ ಸಭ್ಯತೆ ಸಂಸ್ಕೃತಿಯನ್ನ ನಾನು ರೂಢಿಸಿಕೊಳ್ಬೇಕು ಅನ್ನೋದನ್ನು ಸೂಚಿಸ್ತದೆ, ಆ ಉತ್ಸಾಹವನ್ನು ಸೂಚಿಸ್ತದೆ. ಆದ್ದರಿಂದ ಅಷ್ಟೇ ಅಲ್ಲ, ಈ ಅಕ್ಕಿ ಕಾಳು ಹಿಂದ್ಗಡೆ ಹಾಕೋದ್ರಿಂದ ನಾನು ಯಾವ ತವರ ಮನೆಯಿಂದ ನಾನು ಬಂದಿದ್ದೀನಿ ಆ ಮನೆ ಯಾವಾಗಲೂ ಅನ್ನದಿಂದ ತುಂಬಿಕೊಂಡಿರ್ಲಿ ಅಂತ, ಸುಖ ಸಂಪತ್ ಭರಿತವಾಗಿರ್ಲಿ ಅಂತ, ಯಾವುದೋ ಕುಂದ ಕೊರತೆಗಳು ಇರದಿರಲಿ ಅಂತ ಆ ಶುಭವನ್ನು ಸೂಚಿಸ್ತದೆ ಅಂತ. ಒಬ್ಬ ಕವಿ ಆಳ್ವಾರ್ ಅಂತ, ನಮ್ಮ ಕರ್ನಾಟಕದಲ್ಲಿ ಸರ್ವಜ್ಞ ಅಂತ ಒಬ್ಬರಿದ್ದಾರೆ. ಅದರಂಗ ತಮಿಳುನಾಡಿನಲ್ಲಿ ಆಳ್ವಾರ್ ಕವಿ ಅಂತ ಒಬ್ಬರಿದ್ದಾರೆ. ಆಳ್ವಾರ್ ಅಲ್ಲ, ಹೆಸರು ಮರ್ತೆ ಅದು ಕನ್ಯಾಕುಮಾರಿಯಲ್ಲಿ ಅವರ ದೊಡ್ಡ ಮೂರ್ತಿಯನ್ನು ಮಾಡಿ ನಿಲ್ಲಿಸಿದ್ದಾರೆ. ಅವ್ರ ಹೆಸರು ನಾನು ಮರ್ತೆ, ಯಾರಿಗಾದ್ರೂ ಗೊತ್ತಿದ್ರೆ ನೀವು ಹೇಳ್ಬಹುದು. ಅವರು ಕನ್ಯಾ ಹುಡುಕ್ತಾ ಅವ್ರಿಗೆ 40 ವರ್ಷ ಕನ್ಯಾನೇ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದಿಷ್ಟು ಮಣ್ಣು ತಗೊಂಡು ಹೋಗ್ತಿದ್ರು. ಯಾವುದು ಕನ್ಯಾ ಕೇಳಲಿಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ರು, ಆ ಮನೆಗೆ ಹೋದಾಗ ಕನ್ಯಾ ನೋಡೋಕ್ಕಿಂತ ಮೊದಲು ಅವ್ರು ಏನ್ ಮಾಡ್ತಿದ್ರು, ಆ ಮಣ್ಣಿನ ಗಂಟನ್ನು ಕೊಡ್ತಾ ಇದ್ರು. ಇದು ಏನು ಅಂತ, ಇದು ಮಣ್ಣು. ಅವರೆಲ್ಲ ಕನ್ಯಾದ ಪೇರೆಂಟ್ಸ್ ಏನಿದ್ರಲ್ಲ, ತಂದೆ ತಾಯಿಗಳದ್ರಲ್ಲಿ, ನೀವೇನು ಮಣ್ಣು ತಗೊಂಡಿದ್ದಾನೆ ಇವೆಲ್ಲ ಭಸ್ಮ ಮಾಡ್ತಾನಂತ ಹೇಳ್ಬಿಟ್ಟು ಅವ್ರು ಯಾರೂ ಅವನಿಗೆ ಕನ್ಯಾನ ಕೊಡ್ತಾ ಇರ್ಲಿಲ್ಲ. ಇದ್ರ ಹಂಗ ಕಳಿತಾ 40 ವರ್ಷ ಹೋಗಿದ್ವು. ಒಂದು ದಿನ ಒಂದು ಕನ್ಯಾನ ಮನೆಗೆ ಹೋದ. ಈ ಉಡಿ ತುಂಬಾ ಮಣ್ಣು ತಗೊಂಡಿದ್ನಲ್ಲ, ಆ ಮಣ್ಣನ್ನು ಕೊಟ್ಟ ಅವಳಿಗೆ. ಆ ಕನ್ಯೆ ಏನ್ ಮಾಡಿದ್ಲು, ಆ ಮಣ್ಣನ್ನ ತನ್ನ ಸೆರಗಿನ ಇದ್ರೊಳಗ ಮಣ್ಣನ್ನು ತುಂಬಿಕೊಂಡು ಇವ್ರ ಅಂದ್ರೆ ಕನ್ಯೆ ಆ ಸೆರಗಿನಲ್ಲೇ ಅವ್ರು ಕೊಟ್ಟಿರುವಂತ ಮಣ್ಣಿನ ಗಂಟನ್ನೇ ತಗೊಂಡು ಒಳಗಡೆ ಹೋಗಿ ವಾಪಸ್ ಹೊರಗೆ ಬಂದಾಗ ಮತ್ತೊಂದು ಗಂಟನ್ನು ಕೊಟ್ಲು. ಆಯ್ತು, ಮದುವೆಗೆ ಒಪ್ಪಿಗೆ ಆಯ್ತು ಅಂತ. ಅಲ್ಲಿ ಕುಂತಿರುವಂತ ತಂದೆ ತಾಯಿಗಳು ಹಿರಿಯರದ್ರಲ್ಲ, ಇದು ಹೆಂಗ್ ಒಪ್ಪಿಗೆ ಆಯ್ತು, ನಾವು ಯಾರೂ ಮಾತಾಡ್ಲೇ ಇಲ್ಲ, ನಾವು ಯಾರು ಏನನ್ನೂ ಕೇಳಲಿಲ್ಲ. ವರ ಮತ್ತು ಕನ್ಯಾ ಹೇಗೆ ಒಪ್ಕೊಂಡ್ರು ಇವರು ಅಂತ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಇವ್ರನ್ನ ವರನ್ ಕೇಳಿದ್ರು. ಬಿಡಿಸಿ ಹೇಳಿ ಅಂತ ಕನ್ಯೆ ಅಂದ್ರೆ ಮದುವೆ ಆಗ್ತಾ ಇದ್ಲಲ್ಲ ಅವಳನ್ನ ಕೇಳಿಲ್ಲ. ಅವಳು ಕೇಳಿದಾಗ ಆ ಕನ್ಯೆ ಹೇಳ್ತಾಳೆ, ನೋಡು ಬಂದಿರುವಂತ ವರ ಏನದಾರಲ್ಲ ಅವ್ರು ಮಣ್ಣು ತಮ್ಮಂದು ಕೊಟ್ರು ಅಂತ. ಹೌದು, ನಾವು ನೋಡಿದ್ವಿ, ಮಣ್ಣಿನ ಗಂಟನ್ನು ನೀವು ತಗೊಂಡು ಹೋದಿ, ನೀವು ವಾಪಸ್ ಮತ್ತೊಂದು ಗಂಟು ತಮ್ಮಂದು ಕೊಟ್ಟೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ, ನಾನು ರೈತ ಇದ್ದಾನೆ, ಕಿಸಾನ್ ಇದ್ದಾನೆ, ನಂದು ಅಗ್ರಿಕಲ್ಚರ್ ವರ್ಕ್, ನಂದು ಕೃಷಿ ವರ್ಕ್, ಇದಕ್ಕೆ ನಿನಗೆ ಒಪ್ಪಿಗಿದೆಯಾ ಅಂತ ಕೇಳಿದ್ರು ಅಂದರು. ಅದಕ್ಕೆ ಹೌದು ನನಗೆ ಒಪ್ಪಿಗಿದೆ ಅಂತ ಹೇಳ್ಬಿಟ್ಟು ನಾನು ಆ ಬಟ್ಟೆ ತುಂಬಾ ಧಾನ್ಯವನ್ನು ತುಂಬಿಕೊಂಡು ತಮ್ಮನ್ನು ಕೊಟ್ಟಿದ್ದೇನೆ, ಕಾಳುಗಳನ್ನು ತುಂಬಿಕೊಂಡು ಕೊಟ್ಟಿದ್ದೇನೆ.
ಅದರ ಮೂಲಕ ನಮ್ಮದು ಮದುವೆ ಆಯ್ತು ಅಂತ, ಸಾರಿ ನಮ್ಮ ಒಪ್ಪಿಗೆ ಆಯ್ತು ಅಂತ. ಅವರು ಹಿಂಗ ಪ್ರೇಮದಿಂದ 60 ವರ್ಷ ತನನು ಇದನ್ನ ಅವರ ಜೀವನ ನಡೆಸಬೇಕಾದಾಗ ಪ್ರತಿದಿನ ಒಂದು ಸೂಜಿ ಇಟ್ಕೊಂಡು ಕೂತ್ಕೊಳ್ತಿದ್ರಂತ. ಊಟಕ್ಕೆ ಕುಂತ್ಕೊತ್ನಾಗ ಒಂದು ಸೂಜಿ, ಒಂದು ಗ್ಲಾಸ್ ನೀರು. ಅವಳು ಯಾವ ರೀತಿ ಸರ್ವ್ ಮಾಡ್ತಿದ್ಲ ಅಂದ್ರೆ ಒಂದು ಅಗಳ ಅನ್ನ ಕೂಡ ಕೆಳಗೆ ಬೀಳ್ತಿರ್ಲಿಲ್ಲ. ಅವಳಿಗೆ ಡೌಟ್ ಬಂತು, ಇದನ್ನ ಯಾಕೆ ಇಟ್ಕೊಂಡು ಕುಂದಿರ್ತೀರಿ, ನಾವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದಾನೆ, ಒಂದು ಗ್ಲಾಸ್ ನೀರು ಇಟ್ಕೊಳ್ತೀರಿ, ಒಂದು ಸೂಜಿ ಇಟ್ಕೊಳ್ತೀರಿ, ಯಾಕೆ ಅಂತ ನಾ ಕೇಳ್ಬೋದು. ಆಯ್ತು, ಪ್ರಶ್ನೆಗೆ ಉತ್ತರ ನಾನು ಆಯ್ತು ಕೇಳ್ಬೋದು, ನೀನ್ ಕೇಳಲಾರ್ದ ಮತ್ತೆ ಇನ್ಯಾರು ಕೇಳಲಿಕ್ಕಾಗ್ತದ? ಅವ್ರು ಹೇಳಿದ್ರು, ನೋಡು, ನಿನ್ನ ಇಷ್ಟೊಂದು ಪ್ರೇಮದಿಂದ ಇದನ್ನ ಪ್ರಸಾದ ತಯಾರು ಮಾಡ್ತೆ, ದೇವರಿಗೆ ಅರ್ಪಣೆ ಮಾಡ್ತೆ, ಆ ಅರ್ಪಣೆ ಮಾಡಿ ಮತ್ತೆ ಅದನ್ನ ಸರ್ವ್ ಮಾಡ್ಬೇಕಾದಾಗ ಅಂದ್ರೆ ಅದನ್ನ ನೀಡ್ಬೇಕಾದಾಗ ಒಂದು ಅಗಳನ್ನ ಕೆಳಗೆ ಬೀಳಲಾರ್ದಂಗೆ ನೀ ಸರ್ವ್ ಮಾಡಿದೆ. ಅಕಸ್ಮಾತ್ ಬಿತ್ತಂದ್ರ ಆ ಅಣ್ಣನ ಸೂಜಿಯಿಂದ ಅದ್ದಿ, ಆ ಸೂಜಿಯಿಂದ ಚುಚ್ಚಿ ಆ ಗ್ಲಾಸ್ ನೀರಿನಲ್ಲಿ ಎದ್ದಿ ಅದನ್ನ ಸ್ವಚ್ಛ ಮಾಡಿ ಅದನ್ನ ಸ್ವೀಕಾರ ಮಾಡ್ಬೇಕನ್ನೋ ಸಲುವಾಗಿ ನಾ ಪ್ರತಿದಿನ ಒಂದು ಗ್ಲಾಸ್ ನೀರು, ಒಂದು ಸೂಜಿ ಇಟ್ಕೊಂಡು ಕೂತಿದ್ದೆ. ನೀ ಇಷ್ಟರವರೆಗಿನ ಒಂದು ಅಗಳ ಅನ್ನನೂ ಕೂಡ ಕೆಳಗೆ ಚೆಲ್ಲಲಾರದನ್ನ ಬಡಿಸಿದೆಯಾ ನನಗೆ ಅಂತ, ಅಂದ್ರೆ ಪ್ರಸಾದ ನನಗೆ ಬಡಿಸಿದೆ ಅಂತ. ಹಿಂಗ ಅಕ್ಕಿ ಒಂದು ಮಹತ್ವ, ಅಕ್ಕಿ ಕಾಳಿನ ಒಂದು ಹಿರಿಮೆ ಹೇಗಿರ್ತದ ಅಂದ್ರೆ ಇದು ಸಂಬಂಧವನ್ನು ಬೆಸೀತೈತಿ. ಶುಭ ಕಾರ್ಯಗಳಿಗೆ ಅಕ್ಕಿ ಕಾಳು ಬಹಳ ಇಂಪಾರ್ಟೆಂಟ್, ಧಾನ್ಯಗಳು ಬಹಳ ಇಂಪಾರ್ಟೆಂಟ್. ನೋಡ್ರಿ, ನವಧಾನ್ಯಗಳನ್ನ ನಾವು ನೋಡ್ತೇವೆ. ಹಿಂಗ ತಂದೆಯ ಒಂದು ತವರ ಮನೆ ಒಂದು ಸಂಪದ್ಭರಿತವಾಗಿರಲಿ, ಅನ್ನದಿಂದ ತುಂಬಿಕೊಂಡಿರಲಿ ಅನ್ನುವಂಥದ್ದನ್ನು ಸೂಚಿಸ್ತದೆ ಅಂತ. ಹಿಂಗ ಸೀತಾ ಸ್ವಯಂವರ ನಡೀತದೆ. ನೋಡ್ರಿ, ರಾಧಾಕೃಷ್ಣರ ಸೌಂದರ್ಯ ಪ್ರತಿದಿನನೂ ವರ್ಧನ ಆಗ್ತದೆ ಅಂತ. ಅಂದ್ರೆ ಕೃಷ್ಣ ಪರಮಾತ್ಮ ಯಾವಾಗಲೂ ತಮ್ಮ ಸೌಂದರ್ಯತೆ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇರ್ತದೆ. ಈಗ ನಮ್ಮ ರಾಧಾ ಗೋವಿಂದಜಿಯವರ ಈ ಮಂದಿರದಲ್ಲಿ ಪ್ರತಿದಿನನೂ ಇಷ್ಟೊಂದು ಚಂದಾಗಿ ಪರಮಾತ್ಮನ ಒಂದು ಸಜಾವಟ್ ಮಾಡ್ತಾರೆ. ಸಜಾವಟ್ ಅಂದ್ರೆ ಅವರಿಗೆ ಬಟ್ಟೆ ತೊಡಿಸ್ತಾರೆ, ಆಭರಣಗಳನ್ನು ಹಾಕ್ತಾರೆ, ಹೂಗಳನ್ನ ಹಾರ ಹಾಕ್ತಾರೆ. ಪ್ರತಿದಿನನೂ ನೋಡ್ತಾನೆ ಇರ್ಬೇಕು, ನೋಡ್ತಾನೆ. ಇವತ್ತು ಈ ರೀತಿ ನಿನ್ನೆಕ್ಕಿಂತ ಇವತ್ತು ಪರಮಾತ್ಮ ಬಹಳ ಸುಂದರವಾಗಿ ಕಾಣ್ತಾರೆ. ನಿನ್ನೆಕ್ಕಿಂತ ಇವತ್ತು ವಿಗ್ರಹಗಳೇ ಇಷ್ಟೊಂದು ಸೌಂದರ್ಯವಾಗಿ ಕಾಣ್ತಾವು. ಸ್ವತಃ ಭಗವಾನ್ ಎಷ್ಟೊಂದು ಸೌಂದರ್ಯ ಮೂರ್ತಿಮಾನ ರೂಪದಲ್ಲಿರುವಂತ ಭಗವಾನನೇ ಯಾವ ರೀತಿ ಚಂದವಾಗಿ ಕಾಣ್ತಿರ್ಬೋದು ಅಂತ ಅವ್ರು ಹೇಳ್ತಾರೆ. ಪುರದ ಜನರು ಸಾವಿರಾರು ಕಣ್ಣುಗಳು ಸಾಲ್ವಲ್ಲ ನೋಡ್ಲಿಕ್ಕೆ ಅಂತ. ಹಿಂಗ ರಾಮ ಮತ್ತು ರಾಮರ ಸೌಂದರ್ಯ ಅಪರ್ಯಾಪ್ತ, ಅಂದ್ರೆ ನೋಡಿದ್ರೆ ನೋಡ್ತಲೇ ಇರಬೇಕು ಅನ್ನುವಂಥದ್ದು. ಸೀತಾನ ಕೈಯನ್ನ ರಾಮನ ಕೈಯಲ್ಲಿ ಇಟ್ರಂತೆ. ಯಾರೋ ಜನಕ ಮಹಾರಾಜ, ನನ್ನ ಮಗಳು ಇವಳು ಮಮಸುತ, ನನ್ನ ಮಗಳು, ನಿನ್ನ ಕೈಯಲ್ಲಿ ಇಡ್ತಾ ಇದ್ದೇನೆ, ನಿನ್ನ ಒಂದು ರಕ್ಷಣೆಗೆ ನಾನು ಒಪ್ಪಿಸ್ತಾ ಇದ್ದೇನೆ ಅಂತ. ನೋಡ್ರಿ, ಪರಮಾತ್ಮನ 2 ಕಣ್ಣುಗಳದಾವಲ್ಲ, ಒಂದು ಕಣ್ಣು ಪ್ರೇಮದಿಂದ ತುಂಬಿರ್ತದೆ, ಇನ್ನೊಂದು ಕಣ್ಣು ನಿಯಮದಿಂದ ತುಂಬಿರ್ತದೆ ಅಂತ. ಒಂದ್ ಕಡೆ ಲವ್, ಇನ್ನೊಂದು ಕಡೆಗೆ ಲಾ ಲಾ ಅಂಡ್ ಆರ್ಡರ್ಸ್ ಕೂಡ ಅದನ್ನ ಫಾಲೋ ಮಾಡಬೇಕಾಗ್ತದೆ. ಒಂದ್ ಕಡೆಗೆ ಪ್ರೇಮ, ಇನ್ನೊಂದು ಕಡೆಗೆ ನಿಯಮ ಅಂತ. ಆದ್ರೆ ಇಲ್ಲಿ ಸೀತಾಮಾತನ ಕಣ್ಣುಗಳು ಹೆಂಗದಾವಂತ ಹೆಂಗ್ ವರ್ಣನೆ ಮಾಡ್ತಾರೆ ಅಂದ್ರೆ ಆಚಾರ್ಯರು, 2 ಕಣ್ಣುಗಳಲ್ಲಿಯೂ ಕೂಡ ಪ್ರೇಮನ ತುಂಬಿದೆ ಅಂತ, ಕರುಣೆ ತುಂಬಿದೆ ಅವಳ ಕಣ್ಣಲ್ಲಿ. ಇದು ಇನ್ನು ಮುಂದೆ ಅನೇಕ ಲೀಲೆಯಲ್ಲಿ ಹೇಗೆ ಕರುಣೆಗೆ ಸೀತಾದೇವಿ ಕರುಣೆಯನ್ನು ತುಂಬಿದೆ ಅನ್ನೋದನ್ನ ನಾವು ನೋಡುವ. ಅದು ಎಸ್ಪೆಷಲಿ ಕಾಕಾಸುರ, ಶೂರ್ಪನಖರಲ್ಲಿ ಅವ್ರನ್ನ ಯಾರನ್ನು ಈವನ್ ರಾಕ್ಷಸರಾದ್ರೂ ಕೂಡ ಅವ್ರನ್ನ ಕೊಲ್ಲಿಕ್ಕೆ ಆ ಸೀತಾದೇವಿ ಒಪ್ಪಲಿಲ್ಲ. ಮುಂದೆ ಕರದೂಷಣಗಳನ್ನು ಕೊಲ್ಲಬೇಕಾದ್ರೆ ರಾಮ ಲಕ್ಷ್ಮಣ ಹೇಳ್ತಾನೆ, ನೀ ಇವಳನ್ನ ಗುಹೆಯಲ್ಲಿ ತಗೊಂಡು ಹೋಗು, ನಾನು ನೋಡ್ಕೊಳ್ತೀನಿ ಅಂತ. ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ ನಾನು ಇಷ್ಟುವರೆಗೆ ಕಾಯ್ತಾ ಇದ್ದೆ ಯುದ್ಧ ಮಾಡೋ ಸಲುವಾಗಿ, ಇಂಥ ಒಂದು ಅವಕಾಶವನ್ನು ನಾನು ತಪ್ಪಿಸ್ಬಿಟ್ಟ ಅಂತ ರಾಮನೇ. ನಾನು ಯಂಗರ್ ಬ್ರದರ್ ಆಗೋಕ್ಕಿಂತ ಮುಂದಿನ ಯಾವ ಅವತಾರಗಳಲ್ಲಿ ನಾ ಯಂಗರ್ ಬ್ರದರ್ ಆಗೋದಿಲ್ಲ, ಎಲ್ಡರ್ ಬ್ರದರ್ ಆಗಿ ಬರ್ತೀನಂತ. ನಾ ತಮ್ಮನಾಗಿರೋದಿಲ್ಲ, ಅನುಜನಾಗಿರೋದಿಲ್ಲ, ನಾನು ಅಗ್ರಜನಾಗಿ ಬರ್ತೀರಂತ. ಮುಂದಿನ ಒಂದು ಇದ್ರೊಳಗ ಅವರು ಬಲರಾಮಜಿ ಆಗಿ ಹುಡ್ತಾರಂತ. ಹಿಂಗ ರಾಮೇನತೆ ಎಲ್ಲ ರಾಕ್ಷಸರನ್ನು ಕೊಂದು ಸೀತಾದೇವಿ ಹೇಳ್ತಾಳೆ, ಇಲ್ಲಿ ಯಾವಾಗ್ಲೂ ನೀವು ಇದನ್ನ ರಾಮಧನುಷು ಹಿಡ್ಕೊಂಡ್ಬಂದಿರ್ತೀರಲ್ಲ, ಯಾಕೆ ಹಿಡ್ಕೊಂಡ್ಬರ್ತೀರಿ, ಯಾರನ್ನ ಇದು ಮಾಡ್ತಾರೆ ಅಂತ ಕೇಳ್ತಾಳ. ಅವಾಗ ರಾಮ ಇದನ್ನ ಪ್ರೂವ್ ಮಾಡ್ತಾರ, ಸೀತಾದೇವಿಗೆ ಉತ್ಸಾಹ ಹೆಚ್ಚಿಗೆ ಮಾಡ್ತಾರೆ. ಹರೇ ಕೃಷ್ಣ. ಇಲ್ಲಿ ಮುಗಿಸುವ, ಹೆಚ್ಚಿಗೆ ಟೈಮ್ ಆಯ್ತು.
ಹರೇ ಕೃಷ್ಣ. ಇವತ್ತು ನಿನ್ನೆ ಸೀತಾ ಜಯಂತಿ. ಸೀತಾದೇವಿಯ ಒಂದು ಕೃಪೆಗೆ ಪಾತ್ರರಾಗಲಿಕ್ಕೆ ಅವ್ರನ್ನ ನಾವು ಪ್ರಾರ್ಥನೆ ಮಾಡುವ. ಈ ಕತೆ ನಿಮಗೆ ಹಿಡಿಸಿದಂತ ನಾನು ತಗೊಂಡಿದ್ದೀನಿ. ಇದರಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ ಅದು ಕ್ಷಮಿಸಿ. ಹರೇ ಕೃಷ್ಣ. ಯಾರದಾದರೂ ಟೀಕಾ ಟಿಪ್ಪಣಿ ಮತ್ತು ಪ್ರಶ್ನೆಗಳೇನಿದ್ರೆ ಮಾಡಬಹುದು. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಅದು ಆಳ್ವಾಸ್ದಿ ಹೇಳಿದ್ರಲ್ಲ, ಅವ್ರು ಕುಲಶೇಖರ್ ಇರ್ಬೋದಾ ಪ್ರಭುಜಿ? ಇಲ್ಲ ಇಲ್ಲ, ಅವ್ರು ಕುಲಶೇಖರ ಮಹಾರಾಜರಲ್ಲಮ್ಮ. ಕುಲಶೇಖರ ಮಹಾರಾಜರಲ್ಲ. ಪ್ರಭುಜಿ ಇದು ಯಾವ ಇದು ಯಾವ್ದು ಕ್ಯಾಂಟೋ ಒಳಗಿದೆ ಪ್ರಭುಜಿ? ಇದು ಸೀತಾ ನಿನ್ನೆ ಸೀತಾ ನವಮಿ ಇತ್ತಲ್ಲ ಪ್ರಭುಜಿ? ಹೌದೌದು. ಸೊ ಇದು ಯಾವ್ದು ಕ್ಯಾಂಟೋ ಒಳಗ್ ಬರುತ್ತೆ ಪ್ರಭುಜಿ? ಶ್ರೀಮದ್ ಭಾಗವತಂದು ಭಾಗವತದಲ್ಲಿ 10ನೇ ಕ್ಯಾಂಟೋದಲ್ಲಿ ಬರ್ತೈತಿ. ಆದ್ರ ರಾಮಾಯಣನ ಅಗದಿ ವಿಸ್ತೃತ ರೂಪದಲ್ಲೇ ವರ್ಣನೆ ಮಾಡ್ತಾರೆ. ಅಲ್ಲೇ ಜಾಸ್ತಿ ವಿಸ್ತಾರ ರೂಪದಲ್ಲಿ ವರ್ಣನೆ ಮಾಡೋದಿಲ್ಲ. ಬಹಳ ಕಮ್ಮಿ ರಾಮಾಯಣ ಕಥಾನ ಬಹಳ ಕಮ್ಮಿಯಲ್ಲಿ ಹೇಳ್ತಾರೆ. ಯಾರೋ ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೆ ಇದನ್ನು ಬಹಳ ಕಮ್ಮಿ ಪ್ರಮಾಣಗಳಲ್ಲೇ ವಿವರಿಸ್ತಾರೆ ಅಷ್ಟೇ. ಆದ್ರೆ ಇದನ್ನ ಬಹಳ ವಿವರವಾಗಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ರಾಮಾಯಣದಲ್ಲಿ ಇದನ್ನ ಉಲ್ಲೇಖಿಸ್ತಾರೆ. ಮತ್ತೆ ಅನೇಕ ರಾಮಾಯಣಗಳದವು. ತುಳಸಿ ರಾಮಾಯಣದಲ್ಲಿ ಬೇರೆ ರೀತಿ ಹೇಳ್ತದೆ. ಕಂಬ ರಾಮಾಯಣ ಅಂತದ, ಪಂಪ ರಾಮಾಯಣ, ಅನೇಕ ಆವೃತ್ತಿಗಳದವು. ಆದ್ರೂ ಕೂಡ ಒರಿಜಿನಲ್ ಆವೃತ್ತಿ ಏನಪ್ಪಾ ಅಂದ್ರೆ ವಾಲ್ಮೀಕಿ ರಾಮಾಯಣದಿಂದ ಅನೇಕ ಉಲ್ಲೇಖಗಳದವು. ಇದರಲ್ಲಿ ಕೆಲವಷ್ಟು ಕಥೆಗಳು ಕೂಡ ತುಳಸಿ ರಾಮಾಯಣದಿಂದ ಕೂಡ ಆ್ಯಡ್ ಆಗಿದವು. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ, ಇಲ್ಲಿಗೆ ಮುಗಿಸುವ, ವಿರಾಮ ಮಾಡುವ. ನಾವು ಅನ್ಕೊಂಡಿದ್ದೇವೆ ನಿಮ್ಗೆಲ್ಲರಿಗೂ ಈ ಕತೆ ರುಚಿಸಿದೆ ಅಂತ. ಯಾಕಂದ್ರೆ ರಾಮಾಯಣ ರಾಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂತೋಷವನ್ನು ಆನಂದವನ್ನು ಕೊಡುವವರು. ರಾಮನ ಒಂದು ಶಬ್ದ ಕೇಳಿದ್ರೆ ಆ ಜೀವ ಖುಷಿಗೊಳ್ತದೆ. ಆ ರಾಮನನ್ನು ಖುಷಿ ಮಾಡುವವರು ಯಾರಪ್ಪ ಅಂದ್ರೆ ಸೀತಾದೇವಿ. ಆ ಸೀತಾದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ನಾವು. ನೀವೆಲ್ಲರೂ ನಮ್ಮ ಸಲುವಾಗಿ ಪ್ರಾರ್ಥನಾ ಮಾಡ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡು ಪ್ರಣಾಮಗಳು. ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ದಂಡು ಪ್ರಣಾಮ.